ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಪ್ರತಿಭೆಯ ಪ್ರತಿಹೆಜ್ಜೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕುಮಾರ್ ವಿಟ್ಲ. ಪ್ರತಿಭೆ ಅನ್ನೋದು ಎಲ್ಲರಲ್ಲೂ ಇರುತ್ತೆ, ಆದರೆ ಪ್ರತಿಭೆಯ ಬೆನ್ನಟ್ಟಿ ಸಾಧನೆಯ ಶಿಖರ ಏರುವವರು ಬಹಳಷ್ಟು ಕಡಿಮೆ ಮಂದಿ. ಅದರಲ್ಲೂ ಕೂಡ ಆ ರೀತಿಯ ಪ್ರಯತ್ನವನ್ನು ಮಾಡುವವರು ಕಡಿಮೆ ಇದ್ದಾರೆ. ಅಂತಹ ಪ್ರಯತ್ನದಲ್ಲಿರುವಂಥ ಯುವ ಪ್ರತಿಭೆಗಳ ಜೀವನ ಹೇಗಿದೆ, ಜೊತೆಗೆ ಅವರು ಮಾಡುವಂಥ ಪ್ರತಿ ಪ್ರಯತ್ನದಲ್ಲಿ ಅವರಿಗೆ ಸಿಗುವಂಥ ಸೋಲು ಸವಾಲಿನ ಪಾಠ ಇರ್ಬೋದು, ಅಥವಾ ಸಂತಸದ ಖುಷಿಯ ಕ್ಷಣಗಳಿರ್ಬೋದು, ಹೇಗಿರ್ತವೆ, ಪ್ರತಿನಿತ್ಯ ಅವರ ದಿನಚರಿ ಹೇಗಿರ್ತವೆ, ಎಲ್ಲವೂ ಕೂಡ ಕುತೂಹಲದ ವಿಚಾರ ಆಗಿರ್ತದೆ. ಒಂದೊಂದು ವೇದಿಕೆ, ಒಂದೊಂದು ಅವಕಾಶವೂ ಕೂಡ ಯಾವ ರೀತಿ ಸಿಕ್ಕಿರ್ತದೆ, ಆ ಅವಕಾಶಗಳಲ್ಲಿ ಮತ್ತಷ್ಟು ಸಾಧನೆಗಳನ್ನು ಮಾಡೋದಕ್ಕೆ ಅವರು ಯಾವ ರೀತಿ ಹೆಜ್ಜೆ ಇಡ್ತಾರೆ, ಪ್ರತಿಭೆಗಳ ಪ್ರತಿ ಹೆಜ್ಜೆಗಳನ್ನು ಗುರುತಿಸಿ ಅವರ ಮಾತಿನ ಮೂಲಕ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ನಾವು ಪ್ರತಿಭೆಯ ಪ್ರತಿ ಹೆಜ್ಜೆ ಕಾರ್ಯಕ್ರಮದಲ್ಲಿ ಮಾಡ್ತಾನೆ ಬಂದಿದ್ದೇವೆ. ಹಾಗಾಗಿ ಇವತ್ತು ನಮ್ಮ ಜೊತೆ ಇರುವಂಥ ಪ್ರತಿಭೆ, ಇವರು ತನ್ನ ಶಾಲಾ ಜೀವನದಿಂದಲೇ ಭಾಷಣ ಮಾಡ್ತಾ ಅದರಲ್ಲಿ ಬಹುಮಾನಗಳನ್ನು ಗಿಟ್ಟಿಸ್ಕೊಂಡವರು. ಆ ಬಳಿಕ ಕಾಲೇಜು ಜೀವನದಲ್ಲಿ ಇದ್ದಾಗಲೇ ಒಂದಷ್ಟು ನಿರೂಪಣಾ ಕ್ಷೇತ್ರದ ಒಲವು, ಜೊತೆಗೆ ಒಂದಷ್ಟು ಅವಕಾಶಗಳು ಅವರನ್ನು ಒಂದೊಳ್ಳೆಯ ನಿರೂಪಕಿಯಾಗಿ ಮಾಡುತ್ತೆ. ಆ ಬಳಿಕ ಕರಾವಳಿ ಕರ್ನಾಟಕದ ಬಹುದೊಡ್ಡ ವೇದಿಕೆಗಳಲ್ಲಿ ನಿರೂಪಕಿಯಾಗಿ ವಿಜೃಂಭಿಸಿದವರು. ಫೇಸ್ಬುಕ್ ಲೈವ್ಗಳ ಮೂಲಕ ಅವರು ತಮ್ಮ ನಿರೂಪಣೆಯಲ್ಲಿ ಪಟಪಟ ಮಾತಾಡ್ತಾ ಮಾತಿನ ಪಟಾಕಿ ಅನ್ನುವಂಥ ಹೆಸರನ್ನು ಕೂಡ ಜನರಿಂದ ಗಳಿಸ್ಕೊಂಡವರು. ಒಟ್ಟಿನಲ್ಲಿ ಕರಾವಳಿಯ ನಿರೂಪಣಾ ಕ್ಷೇತ್ರದಲ್ಲಿ ಅಗ್ರಗಣ್ಯರಾಗಿ ಗುರುತಿಸ್ಕೊಳ್ತಾ ಇದ್ದಾರೆ ಯುವ ನಿರೂಪಕಿ ಸೌಮ್ಯ ಕೋಟ್ಯನವರು ನಮ್ಮ ಜೊತೆಗಿದ್ದಾರೆ. ಆತ್ಮೀಯವಾಗಿ ನಾನು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಪ್ರೀತಿಯ ಸ್ವಾಗತ ಸೌಮ್ಯ ಕೋಟ್ಯ. ಥ್ಯಾಂಕ್ ಯು ವೆರಿ ಮಚ್ ಕುಮಾರ್. ಎಸ್, ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೇನೆ. ಅಂಡ್ ನೀವು ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಎಲ್ಲ ವೀಕ್ಷಕರು ಕೂಡ ಚೆನ್ನಾಗಿದ್ದಾರಂತ ತಿಳ್ಕೊಳ್ತಾ. ಓಕೆ ಓಕೆ, ಸೂಪರ್. ನಿರೂಪಕರು ಪಕ್ಕದಲ್ಲಿದ್ದಾಗ ನಮಗೆ ಸಮಸ್ಯೆ ಇಲ್ಲಿ ಕಷ್ಟ ಆಗ್ತದೆ. ಸೊ ಸಹಿಸ್ಕೊಳ್ಳುವ, ಪರವಾಗಿಲ್ಲ. ಸೊ ನಾನು ಮೊದಲು ಕೇಳಬೇಕು, ನಿಮಗೆ ನಿರೂಪಣಾ ಕ್ಷೇತ್ರ ಅಥವಾ ನಿಮ್ಮ ನಿರೂಪಣಾ ಜರ್ನಿ ಹೇಗೆ ನಡೀತಾ ಇದೆ? ಕಂಪ್ಲೀಟ್ ಆಗಿ ಒಂದು MNC ಕಂಪನಿಯಲ್ಲಿ ವರ್ಕಿಂಗ್ ಇದ್ದೆ ಒಂದು 1.5 year, ಮೋರ್ ದೆನ್ 1.5 year. ಈಗ ಒಂದು 3 ತಿಂಗಳ ಒಂದು ಬ್ರೇಕ್, ಒಂದು ವಿರಾಮದ ಸಮಯ, ಈವೆಂಟ್ ಜೊತೆಗೆ ಹೋಗ್ತಾ ಇದೆ. ಚೆನ್ನಾಗಿದೆ, ಅದು ಕೂಡ ಪ್ರಾಬ್ಲಮ್ ಇಲ್ಲದೆ ಸ್ವಲ್ಪ ಒಳ್ಳೆ ರೀತಿಯಲ್ಲೇ ಹೋಗ್ತಿದೆ. ಆ್ಯಕ್ಚುಲಿ ನನ್ನ ಲೈಫಿನ ಒಂದು ಇಂಪಾರ್ಟೆಂಟ್ ಸ್ಟೇಜ್ ಅಂತ ಹೇಳ್ಬೋದು. ನನಗೋಸ್ಕರ ನಾನು ನನ್ನ ಒಂದು ಪ್ಯಾಷನ್ಗೆ ಟೈಮ್ ಕೊಡ್ತೇನೆ ಅಂತ ತಿಳ್ಕೊಂಡಿದ್ದೇನೆ. ಓಕೆ, ಒಳ್ಳೆ ಟೈಮ್ ಬಂದಿದೆ. ಒಳ್ಳೆ ಟೈಮಲ್ಲಿ ಇವತ್ತು ಸ್ಪಂದನಕ್ಕೂ ಕೂಡ ಬಂದಿದ್ದೀರಾ. ಸೊ ಇನ್ನಷ್ಟು ಒಳ್ಳೆ ಟೈಮ್ ಸಿಗಲಿ ಅನ್ನುವಂಥ ಆಶಯದ ಜೊತೆಗೆ ನಿಮ್ಮ ಬದುಕಿನ ಒಂದಷ್ಟು ಪ್ರಮುಖ ವಿಚಾರಗಳಿರ್ತದೆ. ಅದು ಬೇಸರವಾಗಿರ್ಬೋದು, ಖುಷಿಯೂ ಆಗಿರ್ಬೋದು. ಒಟ್ಟಿನಲ್ಲಿ ಸೊ ಒಂದೊಂದೇ ಕೇಳ್ತಾ ಹೋಗ್ತೀನಿ ನಾನು. ಸೊ ನಿಮ್ಮ ಊರು, ಜೊತೆಗೆ ತಂದೆ ತಾಯಿ, ಒಂದೊಳ್ಳೆ ಇಂಟ್ರೊಡಕ್ಷನ್ ಕೊಡ್ಬೋದಾ ನಿಮ್ಮ ಮನೆಯ ಬಗ್ಗೆ? ಖಂಡಿತವಾಗಿಯೂ ಕೂಡ. ಎಸ್, ಅಫ್ಕೋರ್ಸ್ ನಾನು ಒಂದು ಜೈನ ಕಾಶಿ ಅಂತ ಹೆಸರು ಗಳಿಸಿದಂತಹ ಒಂದು ವಿದ್ಯಾಕಾಶಿ ಮೂಡಬಿದ್ರೆಯವಳು. ಹಾಗಾಗಿ ಅಲ್ಲಿಂದ ಒಂದು 2 ಕಿಲೋಮೀಟರ್ ಹೋದರೆ ಒಂದು ಹಿಸ್ಟೋರಿಕಲ್ ಪ್ಲೇಸ್ ಕೋಟೆ ಬಾಗಿಲ ಅಂತ ಸಿಗ್ತದೆ. ಯಾಕಂದರೆ ಹಿಂದಿನ ಕಾಲದಲ್ಲಿ ಒಂದು ಇತಿಹಾಸ ಪ್ರಸಿದ್ಧವಾದಂತಹ ಊರು. ಅಲ್ಲಿನ ಒಂದು ಪುಟ್ಟ ಹುಡುಗಿ. ಅಪ್ಪ ಅಮ್ಮ, ಒಂದು ತಮ್ಮ ಇದ್ದಾನೆ, ಒಬ್ಬ ತಮ್ಮ ಇದ್ದಾನೆ. ಒಂದು ಚಿಕ್ಕದಾದಂತಹ ಒಂದು ಪ್ರೀತಿಯ ಕುಟುಂಬದಿಂದ ಬಂದವಳು. ಏನಿಲ್ಲ, ಮಾಧ್ಯಮ ಕುಟುಂಬದಿಂದ ಬಂದು ಇವತ್ತು ಏನೋ ಒಂದು ಸಾಧನೆ ಮಾಡ್ಬೇಕನ್ನುವಂಥ ಹಠದಿಂದ ಇಲ್ಲಿದ್ದೇನೆ ಇವತ್ತು. ಸೂಪರ್. ಸೊ ಇನ್ನು ಬಾಲ್ಯ ಜೀವನ ಅನ್ನುವಂಥದ್ದು ನೀವು ಹೇಳಿದ್ರಿ, ಮೂಡಬಿದ್ರೆ ಭಾಗದವಳು ನಾನು ಅಂತ. ಆ ಭಾಗ ಒಂದಷ್ಟು ಗ್ರಾಮೀಣ ಅಥವಾ ಹಳ್ಳಿಯಿಂದ ಕೂಡಿದಂಥ ಭಾಗ ಅಂತ. ಇವಾಗ ಶೈಕ್ಷಣಿಕವಾಗಿರ್ಬೋದು ಅಥವಾ ನಗರೀಕರಣ ಅನ್ನುವಂಥದ್ದು ಅಲ್ಲೂ ಕೂಡ ತುಂಬಿಕೊಂಡಿದೆ. ಆದರೆ ತಾವು ಹುಟ್ಟಿದಂಥ ಸಂದರ್ಭದಲ್ಲಿ ನನ್ನ ಪ್ರಕಾರ ಸ್ವಲ್ಪ ಗ್ರಾಮೀಣ ಒಂದು ಪ್ರದೇಶ ಆಗಿತ್ತು, ಜೊತೆಗೆ ನೀವಿರುವಂಥ ಪ್ರದೇಶ ಕೂಡ ಹಾಗೆ ಇರ್ಬೋದು. ಒಟ್ಟಿನಲ್ಲಿ ನಿಮ್ಮ ಬಾಲ್ಯದ ದಿನಚರಿ, ಅಂದರೆ ಶಾಲೆಗೆ ಹೋಗುವ ಮುಂಚೆಯ ದಿನಚರಿಗಳು ನೆನಪಿದೆಯಾ, ಹೇಗಿತ್ತು ಅಂತ? ಶಾಲೆಗೆ ಹೋಗೋಕ್ಕಿಂತ ಮುಂಚಿನ ದಿನಚರಿ ಪುಟ್ಟ ಬಾಲಕಿ ಸೌಮ್ಯ ಹೇಗೆ ಹೇಳ್ಬೇಕಾದ್ರೆ, ಅಮ್ಮ ಒಂದು ಬೀಡಿ ಕಟ್ತಾ ಇದ್ರು, ಅಪ್ಪ ಕೆಲ್ಸಕ್ಕೆ ಹೋಗ್ತಾ ಇದ್ರು. ತುಂಬಾನೇ ಬಡತನ ಇತ್ತು, ಆದ್ರೆ ಎಲ್ಲೂ ಕೂಡ ಯಾರಿಗೂ ಕೂಡ ಕಾಣಿಸೋದಿಲ್ಲ. ಹಿಂದಿನ ಕಾಲದಲ್ಲಿ ಹಾಗೇನೆ, ಎಲ್ರಿಗೂ ಕೂಡ ಗೊತ್ತಿರ್ಬೋದು, ಎಲ್ರು ಕೂಡ ಒಂದೇ ಲೆವೆಲ್ ಅಲ್ಲಿ ಇರೋದಿಲ್ಲ ಯಾರು ಕೂಡ. ಆದ್ರೆ ಅಲ್ಲಿರ್ತಕ್ಕಂಥ ಕೆಲವೊಂದು ನೆನಪುಗಳು, ಅಮ್ಮ ಬೀಡಿ ಕಾಡ್ತಾ ಇದ್ರು. ಯಾಕಂದ್ರೆ ನಾನು ತುಂಬಾ ಪಾಪ ಇದ್ದೆ ಅಂತ ಅಮ್ಮ ಹೇಳ್ತಾ ಇದ್ರು, ಬಟ್ ಗೊತ್ತಿಲ್ಲ. ಈಗ ಸ್ವಲ್ಪ ಜೋರ ಅಂತ ಅಮ್ಮ ಖಂಡಿತ ಹೇಳ್ತಾರೆ, ಬಟ್ ಆ ಸಮಯದಲ್ಲಿ ಪಾಪ ಇದ್ದ ಸೌಮ್ಯ ಹೇಗಿದ್ರು ಆಗ? ಅದೇ, ಏನಿಲ್ಲ, ಸುಮ್ನೆ ಅಮ್ಮ ನನ್ನನ್ನು ಈ ಯಾವುದು ಕೂಡ ತಂಟೆ ಮಾಡ್ಬಾರ್ದು, ಅಮ್ಮ ಬೀಡಿ ಕಟ್ಟಬೇಕು, ಆಮೇಲೆ ಬೀಡಿ ತಗೊಂಡು ಹೋಗ್ಬೇಕಲ್ವಾ, ಹಾಗಾಗಿ ನನ್ನನ್ನು ಕಟ್ಟಿ ಹಾಕಿ ಹೋಗ್ತಿದ್ರಂತೆ. ನಾನು ಆಚೆ ಈಚೆ ಹೋಗ್ಬಾರ್ದು, ಸಣ್ಣ ಮಗುವಲ್ಲ, ಅಂದ್ರೆ ಬಡತನ ಇತ್ತು. ಬಟ್ ಆ ಥರ ಒಂದು ಯಾವುದೇ ರೀತಿಯ ಕೀಟ್ಲೆ ಮಾಡಿದೆ, ಸೈಲೆಂಟ್ ಆಗಿ ಕೂತ್ಕೊಂಡು ಅಮ್ಮ ತಿನ್ನಿಸ್ತಿದ್ದನ್ನು ತಿಂದು ಸುಮ್ಮನೆ ಕೂತ್ಕೊಳ್ತಿದ್ದಂತೆ. ಇದು ಅಮ್ಮ ನಂಗೆ ಹೇಳಿದ್ದು, ಅಮ್ಮಗೆ ನೋಡ್ತಿರ್ಬೋದು. ಓಕೆ, ಏನಿದೆ ಒಂಥರ
ಪಾಪ ಅನಿಸ್ತದೆ. ಅಂದರೆ ಏನು ಗೊತ್ತಿಲ್ಲದ ಪುಟ್ಟ ಕಂದಮ್ಮ ಯಾವುದೇ ಕೂಡ ಉಪದ್ರ ಮಾಡದೇ ಇದ್ರು ಕೂಡ ಬಡತನದ ಆ ನಡುವೆಯೂ ಕೂಡ ಏನನ್ನು ಯಾರಿಗೂ ಹೇಳದೆ, ಸೊ ಆ ಸಂದರ್ಭಕ್ಕೆ ನಿಮಗೆ ಪುಟ್ಟ ಮಗುವಾಗಿದ್ದಾಗ ಆ ಬಡತನದ ಯಾವುದು ಕೂಡ ಅರಿವಿರ್ಲಿಕ್ಕಿಲ್ಲ. ಸೊ ಇವಾಗ ಹೇಳುವಾಗ ಭಾವನೆಗಳು ಉಕ್ಕಿ ಬರ್ತದೆ. ಅಂದ್ರೆ ಆ ಸಂದರ್ಭ ಹಾಗಿತ್ತಲ್ಲ. ಸೊ ತಂದೆ ತಾಯಿ ಜೊತೆಗೆ ಆ ಕಷ್ಟ ಅದನ್ನ ಆ ಸಂದರ್ಭಕ್ಕೆ ಒಮ್ಮೆ ತಿರುಗಿ ನೋಡಿದಾಗ ನಿಮಗೆ ಇವಾಗ ಏನ್ ಅನಿಸ್ತದೆ ಆ ದಿನಗಳನ್ನ ನೆನಪು ಮಾಡ್ಕೊಂಡಾಗ? ಆ ದಿನ ಮತ್ತು ಈಗಿನ ಒಂದು ಸಂದರ್ಭ ಪ್ರೆಸೆಂಟ್ ಲೈಫ್ ಹೇಳ್ಬೇಕಾದ್ರೆ ನನಗಿಂತ ಹೆಚ್ಚಾಗಿ ನನ್ನ ಅಪ್ಪ ಅಮ್ಮ ಖುಷಿ ಪಡ್ತಿದ್ದಾರೆ. ಯಾಕಂದ್ರೆ ಆ ಒಂದು ಟೈಮ್ನಲ್ಲಿ ಅವರಿದ್ದಂತಹ ನಾನೊಂದು ಕಲಿತಾ ಇರ್ಬೇಕಾದ್ರೆ ಅಥವಾ ಅದಕ್ಕಿಂತ ಮೊದಲು ಯಾರು ಕೂಡ ಅವರನ್ನು ಗುರುತಿಸ್ತಿರ್ಲಿಲ್ಲ, ಯಾಕಂದ್ರೆ ಎಂಥವರು ಕೂಡ ಇದ್ದಾರಂತ. ಆದ್ರೆ ಈಗ ಹಾಗಲ್ಲ, ಲೈಕ್ ಸೌಮ್ಯನ ಅಪ್ಪ ಅಮ್ಮ ಅನ್ನುವಂತಹ ಮಾತನ್ನು ಹಿಡಿದು ಗುರುತಿಸ್ತಾರೆ. ಎಷ್ಟೋ ಜನ ಮನೆಗೆ ಬರ್ತಾರೆ, ಎಷ್ಟೋ ಜನ ಹೊರಗಡೆ ಹೋದಾಗ ಮಾತಾಡಿಸ್ತಾರೆ. ಅದು ಅವರಿಗೆ ನಿಜವಾಗಿಯೂ ಕೂಡ ಅದಕ್ಕಿಂತ ಒಂದು ದೊಡ್ಡ ಗಿಫ್ಟ್ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಖಂಡಿತವಾಗ್ಲೂ ಕೂಡ ಒಬ್ಬ ಪ್ರತಿಭೆಗೆ ಒಂದು ಗೌರವ ಅನ್ನುವಂಥದ್ದಲ್ಲಿ ಅಂದರೆ ತಂದೆ ತಾಯಿಯನ್ನು ಜನ ಗುರುತಿಸ್ತಾರಲ್ಲ, ಸೊ ಅದರಷ್ಟು ಖುಷಿ ಬೇರೆ ಏನಿಲ್ಲ. ಇಂಥವರ ತಂದೆ ತಾಯಿ ಅಥವಾ ಇಂಥವರ ಮಗಳು, ಹಾಗಾಗಿ ಅವರನ್ನು ಗುರುತಿಸ್ಬೇಕು. ಅದು ನಿಜವಾಗಿ ಒಬ್ಬ ಪ್ರತಿಭೆಯ ಯಶಸ್ಸು ಅಂತ ಹೇಳ್ಬೋದು. ಅದು ಸೌಮ್ಯನಿಗೆ ಸಿಕ್ಕಿದೆ ಅಂತ. ಇನ್ನು ಬಾಲ್ಯ ಜೀವನದಲ್ಲಿ ಅಷ್ಟು ಕಷ್ಟಗಳ ನಡುವೆ ಶಾಲೆಗೆ ಮಕ್ಕಳನ್ನು ಕಲಿಸುವುದು ಅಂತ ಹೇಳಿದ್ರೆ ಸೊ ಅದು ದೊಡ್ಡ ಸವಾಲಿದ್ದಿರ್ಬೋದು. ಹೇಳಿ, ಆ ಬಳಿಕ ಯಾವ ರೀತಿಯಲ್ಲಿತ್ತು ನಿಮ್ಮ ಫ್ಯಾಮಿಲಿಯ ಪರಿಸ್ಥಿತಿ ಇರ್ಬೋದು ಅಥವಾ ನಿಮ್ಮ ಶಾಲಾ ಜೀವನ ಇರ್ಬೋದು, ಹೇಗಿತ್ತು? ಶಾಲೆಗೆ ಹೋದದ್ದು ಗೌರ್ಮೆಂಟ್ ಸ್ಕೂಲು, ಸರ್ಕಾರಿ ಶಾಲೆಯಲ್ಲಿ ಕಲ್ತದ್ದು 1ರಿಂದ 7ರವರೆಗೆ ಸರ್ಕಾರಿ ಶಾಲೆ. ಅಲ್ಲಿಯ ಜೀವನ ನಾರ್ಮಲ್ ಆಗಿತ್ತು. ಯಾಕಂದ್ರೆ ಅಲ್ಲಿ ಕಲ್ತಂತ ಒಂದೊಂದು ವಿಚಾರ ಕೂಡ ಈಗಿನ ನಮ್ಮ ನಾವೀಗ ಇದ್ದೇವೆ ಪ್ರೆಸೆಂಟ್ ಲೈಫ್ ಅಲ್ಲಿ ತುಂಬಾನೇ ಒಂದು ಉಪಯೋಗಕರವಾಗ್ತಿದೆ. ಯಾಕಂದ್ರೆ ಒಂದು ಕರೆ, ಮೊದಲ ಕರೆ ಇದೆ, ಸ್ವೀಕಾರ ಮಾಡ್ತೀನಿ. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ನಮಸ್ಕಾರ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಮಂಗಳೂರಿಂದಾನೆ, ಮಹೇಶ್ ಅಂತ. ಓಕೆ, ಮಹೇಶ್ ಅವರೇ, ಸೌಮ್ಯ ಕೋಟ್ಯಾನ್ ಇದ್ದಾರೆ ಇವತ್ತು ಪ್ರತಿಭೆಯ ಪ್ರತಿಹೆಜ್ಜೆ ಕಾರ್ಯಕ್ರಮದಲ್ಲಿ. ಮಾತಾಡಿ ಸರ್ ಸೌಮ್ಯ ಅವ್ರ ಜೊತೆ. ಸೌಮ್ಯ, ನಮಸ್ಕಾರ. ನಮಸ್ಕಾರ ಸರ್, ಹೇಳಿ. ನಂದು ಪರಿಚಯ ಆಯ್ತಾ ನಿಮ್ಗೆ? ಯಾರಂತ ಗೊತ್ತಾಗ್ಲಿಲ್ಲ, ಸ್ವಲ್ಪ ಡೀಟೇಲ್ ಆಗಿ ಹೇಳಿದ್ರೆ ಗೊತ್ತಾಗ್ಬಹುದು. ಮಹೇಶ್ ಅಂತ, ನೀವು ಒಂದ್ಸಲ ತುಂಬಿಯಲ್ಲಿ ಪ್ರೋಗ್ರಾಮ್ ಮಾಡ್ಕೊಡಿ, ಧನುಷ್ ಕಾಂಟ್ಯಾಕ್ಟ್ ಇಂದ ಬಂದದ್ದು. ತುಂಬೆ, ಓಕೆ, ಹೇಳಿ ಸರ್. ಗೊತ್ತಾಯ್ತಾ? ಗೊತ್ತಾಗ್ಲಿಲ್ಲ, ಬಟ್ ಇವೆಂಟ್ ತುಂಬಾ ಮಾಡ್ತೇವೆ, ಹಾಗಾಗಿ ಸ್ವಲ್ಪ ಆದ್ರೆ ಕರೆಕ್ಟ್ ಆಗಿ ಗೊತ್ತಾಗಿ. ಸರಿ, ಹೇಳಿ ಸರ್. ಗೊತ್ತಾಯ್ತು. ಫರಂಗಿಪೇಟೆ ಇವೆಂಟ್ ಕರೆಕ್ಟ್ ಅಲ್ವಾ? ಗೊತ್ತಾನ್ ಪಲ್ಲೆ ಸರ್. ಸೊ ಯಾನ್ ಇದನ್ನ ಸ್ಟೇಟಸ್ ದಿ ಆಕ್ಚುಲಿ ಇನ್ ಲಿಂಕ್ ಇಸ್ ಬರ್ಪುರ್ ಇಂಟರ್ವ್ಯೂ ಅಂತ. ಸೊ ನಿಶ್ಚಿತ್ ರಾಜ್, ಸೊ ಐ ಆಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಸೌಮ್ಯ ಕೋಟೆ. ಥ್ಯಾಂಕ್ ಯು. ಸೊ ಸರ್, ರಾಯಗೋಸ್ಕರ ಫ್ಯಾನ್ ಪಲ್ಲೆ ಸರ್. ರಾಯ ಪಂಡ ಆಕ್ಚುಲಿ ಯಾನಡ ಇಂಕಲ ಪರಿಚಯ ಆಗ್ತಿರೋ ಭಯಂಕರ ಡಿಫ್ರೆಂಟ್ ನೇಟ್. ಓಕೆ, ಇಂಕಲ ಅಣ್ಣನ ಮದ್ವೆಗೆ ಇಂಕಲು ಅರೇನಲ್ಲಿ ಎತ್ತಿತ್ತ ಪ್ರೋಗ್ರಾಮ್ ಹೋಸ್ಟಿಂಗ್ ಮಾಡ್ಕೊಡೊಂದು. ಓಕೆ, ಸೊ ಬಾರಿ ಶೋಕ್ ಮಂತದೇರೆ ಆ ಒಂಜಿ ಶಾರ್ಟ್ ಟೈಮ್ ಇತ್ತು, ಅಣ್ಣನ ಬಾರಿ ಶೋಕ್ ಮಂತದೇರೆ. ಸೊ ಐದು ಪಕ್ಕ ಒಂದ್ಸಲ ಪಾರ್ಟಿ ಅಂತ ಕಾರ್ಯ ಪಂಡೇರು ಯಾನೊಂಜಿ ಸ್ಟಡಿ ಮಂತ್ರಲ್ಲ, ಬಟ್ ಈವೆಂಟ್ ಮುಖಾಂತರ ಯಾನೊಂಜಿ ಎಂಟೆ ಪುದರ್ದೆ ತೊಂದರೆ ಕುಳ್ಳಾಡು ಅನ್ಕೊಳ್ಳೋ ವಿಷಯನಾರು ಬಂದಾಗ ಸೊ ಎಂಕಿ ಒಂಜಿ ಬಾಯ್ಸ್ ಅನ್ನಕ್ಲೆ ಒಂಜಿ ಮೋಟಿವೇಶನ್. ಓಕೆ, ಒಂಜಿ ಪೊಣ್ಣಾದೆ ಒಂಜಿ ಈತು ಬೋಲ್ಡ್ ಆದುಲ್ಲೇರೆ. ಸೊ ಅಂಚೆ ಯಾನ ಒಂಜಿ ಫ್ಯಾನ್ ಅನ್ನ ಯಾನ್ ಆಕ್ಚುಲಿ ಬ್ಯಾಂಗ್ಳೂರ್ ಸೀನಿಯರ್ ಇಂಜಿನಿಯರ್ ಅದು ವರ್ಕ್ ಮಾಡ್ತದಲ್ಲ. ಸೂಪರ್ ಸರ್. ಸರ್, ದಾದ ವಿಶ್ಮನ್ ಪೋರ ಸೌಮ್ಯಾಗ್ ನಾನು ದಾದ ವಿಶ್ಮನ್ ಪಂಡ ಆರ್ ವೀಕೆಂಡ್ ವಿತ್ ರಮೇಶ್ ಐಟ್ ಬರೋಡು ಅನುಶ್ರೀನ ಹಾಕೊಂಡು ಬೋಡ. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಧನ್ಯವಾದ ಸರ್, ಕರೆ ಮಾಡ್ತೀನಿ. ಅವ್ರ ವಿಷಯ. ಓಕೆ, ಥ್ಯಾಂಕ್ ಯು ಸೋ ಮಚ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್. ಥ್ಯಾಂಕ್ ಯು. ಸೂಪರ್. ಈಗಾಗಲೇ ಕರೆ ಬರ್ಲಿಕ್ಕೆ ಪ್ರಾರಂಭ ಆಗಿದೆ. ಈ ನಡುವೆ ನಾನು ಕೇಳ್ತಾ ಇದ್ದೆ ನಿಮ್ಮ ಬಾಲ್ಯದ ಬಗ್ಗೆ, ನೀವು ಹೇಳ್ತಾ ಇದ್ದೆ ಆ ಸಂದರ್ಭ ಅಷ್ಟು ಆ ಕಷ್ಟ ಇತ್ತು, ಜೊತೆಗೆ ಆ ರೀತಿಯಲ್ಲಿ ಇತ್ತು ಅಂತ. ಮುಂದುವರಿಸಿ. ಎಸ್, ಸರ್ಕಾರಿ ಶಾಲೆಯಲ್ಲಿ ಕಲ್ತಾಗ ಒಂದು ವಿದ್ಯಾರ್ಥಿಗಳಲ್ಲಿ ಕಲೀಲಿಕ್ಕೆ ತುಂಬಾ ವಿಚಾರ ಸಿಗ್ತದೆ. ಆದ್ರೆ ಕೆಲವೊಂದ್ಸಲ ಬೇರೆ ಸ್ಕೂಲಿಗೆ ಹೋಗೋ ಮಕ್ಕಳನ್ನು ನೋಡಿದಾಗ ಅನಿಸ್ತದೆ ಯಾಕಪ್ಪ ನಾವು ಅಲ್ಲಿ ಹೋಗ್ಲಿಲ್ಲ ಅಂತ. ಆದ್ರೆ ಈಗ ಹಿಂತಿರುಗಿ ನೋಡಿದ್ರೆ ನಾವು ಕಲ್ತದ್ದೇ ಸರಿ ಅಂತ ಕೂಡ ಅನಿಸ್ತದೆ. ಯಾಕಂದ್ರೆ ಜೀವನದ ಮೌಲ್ಯಗಳು ನಮ್ಗೆ ಅಲ್ಲಿಂದ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿರ್ತಕ್ಕಂತಹ ಸರ್ನವರಾಗಿರ್ಬೋದು, ಟೀಚರ್ನವ್ರು, ದೇ ಆರ್ ಲೈಕ್ ಇವತ್ತು ಕೂಡ ನಂಗೊಂದು 5-6 ಟೀಚರ್ಸ್ನ ಮೆಸೇಜ್ ಬಂದಿತ್ತು, ಲಿಂಕ್ ಕಳಿಸು ಅಂತ. ದೇ ಆರ್ ವೈಟಿಂಗ್ ಆಕ್ಚುಲಿ. ಆ ಥರ ಒಂದು ಅಲ್ಲಿ ಏನಿಲ್ಲ, ಒಂದು 3ನೇ ಕ್ಲಾಸಲ್ಲಿ ಫಸ್ಟ್ ಟೈಮ್ ನಾನು ಸ್ಟೇಜ್ ಹತ್ತಿದ್ದು. ಅಲ್ಲೇ ಪ್ರೈಮರಿಯಿಂದ ಸ್ಟಾರ್ಟ್ ಆದದಂದ್ರೆ ಅಲ್ಲಿಂದ ಒಂದು ಸಲ ಸ್ಟೇಜ್ ಹತ್ತಿದಾಗ ಅಮ್ಮ ನಂಗೆ ಅವತ್ತು
ಬದ್ದು ಕೊಡುವವರು ಭಾಷಣ ಎಲ್ಲ. ನಂಗೆ ಚಿಕ್ಕಿರ್ಬೇಕಾದ್ರೆ ಬರೀಲಿಕ್ಕೆ ಗೊತ್ತಿಲ್ಲಲ್ಲ, ಅಮ್ಮ 10th ಬುಕ್ ಎಲ್ಲ ರೆಫರ್ ಮಾಡಿ ಸೋಷಲಲ್ಲೆಲ್ಲ ಇಂಡಿಪೆಂಡೆನ್ಸ್ ಡೇದೆಲ್ಲ ಹುಡುಕಿ ಅಮ್ಮ ಒಂದೆರಡು ಪೇಜ್ ಬರೆದು ಕಳಿಸುವವರು. ಪ್ರೈಮರಿ ತನಕ ಕೂಡ ನಾನು ಯಾವತ್ತೂ ಕೂಡ ಸೆಕೆಂಡ್ ಪ್ಲೇಸ್, ಓಕೆ. ಸ್ಪೀಚಲ್ಲಿ ಯಾವಾಗಲೂ ಎಲ್ಲದರಲ್ಲೂ ಕೂಡ ಸೆಕೆಂಡ್ ಪ್ಲೇಸ್. ಅದು ಗೊತ್ತಿಲ್ಲ ಯಾಕಂತ, ಇವತ್ತಿಗೂ ಕೂಡ ಗೊತ್ತಾಗಲಿಲ್ಲ ಯಾಕೆ ಸೆಕೆಂಡ್ ಪ್ಲೇಸ್ ಬರ್ತಿತ್ತು ಅಂತ. ಬಟ್ ಆ ಥರದ ಜೀವನದಲ್ಲಿ ಆದರೆ ಕಲೀಲಿಕ್ಕೆ ತುಂಬ ಸಿಗ್ತಾ ಇತ್ತು. ಕಲಿವಿಕೆ ಜೊತೆಗೆ ಜೀವನದ ಮೌಲ್ಯಗಳು, ಜೊತೆಗೆ ಒಬ್ಬ ವ್ಯಕ್ತಿ ಜೊತೆ ಯಾವ ರೀತಿ ಮಾತಾಡಬೇಕು ಅಥವಾ ಸಮಾಜದಲ್ಲಿ ನಾವು ಯಾವ ರೀತಿ ಇರಬೇಕು ಅನ್ನುವಂತಹ ವಿಚಾರವನ್ನು ಒಳ್ಳೆ ರೀತಿಯಲ್ಲಿ ಶಿಕ್ಷಕರು ಕಲಿಸಿದ್ರು. ಅದರಲ್ಲಿ ಸ್ಪೆಷಲಿ ನಮ್ಮ HM ಇದ್ದು ಸುಧಾಕರ್ ಸರ್ ಅಂತ, ಬಹಳ ಒಳ್ಳೆಯ ಮನುಷ್ಯ. ಅವರು ಕಲಿಸಿದಂತಹ ನೀತಿ ಪಾಠ ಇವತ್ತಿಗೂ ಕೂಡ ನಮ್ಮ ಮನಸ್ಸಲ್ಲಿ ಇದೆ. ಸೂಪರ್. ಸೊ ಪ್ರೈಮರಿ ಎಜುಕೇಷನ್ ಅನ್ನುವಂಥದ್ದು ಒಂದು ಒಳ್ಳೆಯ ಭವಿಷ್ಯವನ್ನು ಇವತ್ತು ಸೃಷ್ಟಿಸಿಕೊಟ್ಟಿತ್ತು ನಿಮಗೆ ಅಂತ ಹೇಳ್ಬೋದು. ಸೊ ಪ್ರೈಮರಿಯಲ್ಲಿ ಸೌಮ್ಯ ಕೋಟಿಯನ್ ಹೇಗಿದ್ರು? ಮನೆಯಲ್ಲಿ ಪುಟ್ಟ ಹುಡುಗಿ ಆಗಿದಾಗ ತುಂಬಾ ಪಾಪ, ಸ್ಕೂಲಲ್ಲಿ ಯಾವ ಥರ ಇತ್ತು? ಐ ಥಿಂಕ್ ತುಂಬಾ ಜೋರಿದ್ದೆ. ನನ್ನ ಕ್ಲಾಸ್ಮೇಟ್ಸ್ ಯಾರಾದರೂ ನೋಡ್ತಾ ಇದ್ರೆ, ಮನೆ ಹತ್ರದವ್ರು ಲೈಕ್ ಲೋಕಲಲ್ಲಿ ನಾವು ಹೋಗ್ತಿದ್ದಲ್ಲ, ಅವ್ರಿಗೆ ಗೊತ್ತುಂಟು ಒಂದು ಹುಡುಗನಿಗೆ ತಲೆ ಕಲ್ಲು ಹೊಡೆದು ಸ್ವಲ್ಪ ಪೆಟ್ಟು ಮಾಡಿದೆ. ಸ್ವಲ್ಪ ಪೆಟ್ಟಲ್ಲಿ ಜೋರಿದೆ, ಸ್ಪೆಷಲಿ ಹುಡುಗರಿಗೆ. ರೌಡಿಸಮ್ ಮಾಡ್ತಾ ಇದ್ರೆ ಅವಾಗ? ಯಾಕಂದ್ರೆ ಒಂದು ಏನಿಲ್ಲ, ಅವ್ರನ್ನ ಕಂಡ್ರೆ ಆಗಲ್ಲ ಆ ಥರ, ಏನೋ ಗೊತ್ತಿಲ್ಲ, ಕಿತ್ತಾಡ್ಕೊಂಡಿದ್ವಿ ಸ್ವಲ್ಪ ಜನ, ಅಂದ್ರೆ ಗರ್ಲ್ಸ್ ಬಾಯ್ಸ್ ಆ ಥರ ಇತ್ತು. ಬಟ್ ಆಮೇಲೆ ಅದು ಹೋಗ್ತಾ ಹೋಗ್ತಾ ಈಗ ನಮ್ಗೆ ಅದನ್ನು ಎಣಿಸಿದ್ರೆ ಹಿಂದಿನ ಒಂದು ನೆನಪನ್ನು ಕಾಮಿಡಿ ಅಂತ ಅನಿಸ್ತದೆ ಆಕ್ಚುಲಿ. ಆ ಥರ ಒಂದು ಸ್ವಲ್ಪ ಜೋರಿದ್ದೆ ಆಕ್ಚುಲಿ. ಅಮ್ಮ ಯಾವಾಗ್ಲೂ ಬೈತಾ ಇದ್ರ ಅಂತ ಹೇಳಿದ್ರೆ ಸ್ವಲ್ಪ ಅಲ್ಲ ಸಾಧಾರಣ. ನನಗೆ ಇವಾಗ ಒಂದು ಡೌಟ್, ಪುಟ್ಟ ಹುಡುಗಿ ಆಗಿದ್ದಾಗ ತುಂಬಾ ಪಾಪ ಇದ್ದಂತ ಹುಡುಗಿ ಸ್ಕೂಲ್ಗೆ ಹೋದ ತಕ್ಷಣ ರೌಡಿ ತರ ಬಿಹೇವ್ ಮಾಡ್ಬೇಕಾದ್ರೆ ಏನ್ ರೀಸನ್ ಇದೆ? ಏನಿಲ್ಲ, ಯಾಕೋ ಗೊತ್ತಿಲ್ಲ, ಪ್ರೈಮರಿ ಟೈಮ್ ತನಕ ನಾನು ಸ್ವಲ್ಪ ಜೋರೇ ಇದ್ದೆ ಅಂತ ಅಮ್ಮ ಹೇಳ್ತಿದ್ರು. ಅಮ್ಮ ಬೈತಾನೆ ಇದ್ರು, ಬೈಯೋದಲ್ಲ, ಬಸ್ ಸ್ಟ್ಯಾಂಡಿಂದ ಮನೆ ತನಕ ಹೊಡೆದು ಕೂಡ ಬಂದಿದ್ದಾರೆ. ಐನು ಅಮ್ಮನಿಗೆ ಹೇಳಿದ್ರು, ನೋಡಿದ್ರೆ ತುಂಬಾ ಖುಷಿ ಆಗ್ಬೋದು, ಇದನ್ನು ಕೂಡ ಹೇಳ್ತಿದ್ದಾನೆ ಅಂತ. ಓಕೆ, ರೈಟ್. ಸೊ ಇನ್ನು ಪ್ರೈಮರಿಯಲ್ಲಿ ನಿಮ್ಮ ವಿದ್ಯಾಭ್ಯಾಸ ಯಾವ ರೀತಿಯಲ್ಲಿ ಇತ್ತು? ಕಲಿತಾ ಇದ್ರ? ಖಂಡಿತ ಫಸ್ಟ್ ಅಥವಾ ಸೆಕೆಂಡ್ ಪ್ರಾಬಬ್ಲಿ ಎಲ್ಲ, ಅದನ್ನ ಫಸ್ಟ್ ಸೆಕೆಂಡ್ ಥರ್ಡ್ ಯಾವಾಗಲೂ ಸ್ಕೂಲ್ ಡೇಗೆ ಸಿಗ್ತಿತ್ತಲ್ಲ. ಫಸ್ಟ್ ಇಲ್ಲದಿದ್ರೆ ಕೆಲವೊಂದು ಸೈಮ್ ಸೆಕೆಂಡ್ ಬರ್ತಾ ಇತ್ತು, ಅದು ಪರ್ಮನೆಂಟ್ ಪ್ಲೇಸ್ ಆಗಿತ್ತು. ಓಕೆ, ಸೂಪರ್. ಸೊ ಪರ್ಮನೆಂಟ್ ಪ್ಲೇಸಲ್ಲಿ ಇದ್ರೂ ಕೂಡ ಈ ಸಾಂಸ್ಕೃತಿಕ ಲೋಕ ಅಂತ ಬಂದಾಗ ನೀವು ಭಾಷಣದಲ್ಲಿ ಮೊದಲು ವೇದಿಕೆಯನ್ನು ಏರಿತು. ನೀವು ಹೇಳಿದ್ರೆ ಮೊದಲ ವೇದಿಕೆಗೆ ಅಮ್ಮನೇ ಬರದೆಲ್ಲ ಕೊಟ್ಟು ಅಂತ. ಸೊ ಆ ವೇದಿಕೆ ಎಷ್ಟು ಸ್ಪೆಷಲ್ ಆಗಿ ಕಾಣ್ತದೆ ನಿಮಗೆ ಈಗ? ಈಗಲೂ ಕೂಡ ನೋಡಿದಾಗ ಅದೊಂದು ಎಲ್ಲೋ ಡ್ರೆಸ್, ಮಿನಿ ಲಂಗ ಅಂತ ಹೇಳ್ತಾರಲ್ಲ, ಕಲರ್ ಡ್ರೆಸ್, ಇಂಡಿಪೆಂಡೆನ್ಸ್ ಡೇಗೆ ಐ ಥಿಂಕ್ ಅದೊಂದು ಭಾಷಣ ಸ್ಪರ್ಧೆ ಏರ್ಪಡಿಸಿದ್ರು. ಸೊ ಆ ರೀತಿ ಮಾಡಬೇಕಾದ್ರೆ ಅಮ್ಮ ಮೊದಲನೇ ದಿನ ಎಲ್ಲ ಬರ್ದೆಲ್ಲ ಕೊಟ್ಟು ಬಾಯಿ ಹಟ್ಟಲ್ಲ, ಏನಿಲ್ಲ. ಈಗ ನಾವು ಕ್ಯಾಮರಾ ನೋಡ್ಕೊಂಡು ಮಾತಾಡ್ತಿದ್ವಿ, ಆ ಟೈಮಲ್ಲಿ ನಾವು 3ನೇ ಕ್ಲಾಸ್ ಹುಡುಗಿ ಸ್ಟೇಜ್ ಹತ್ತಿದಾಗ ಏನಿಲ್ಲ, ಡೈರೆಕ್ಟ್ ಗೋಡೆ ನೋಡ್ಕೊಂಡು ಮಾತಾಡೋದು. ಗೋಡೆ ನೋಡ್ಕೊಂಡು ಮಾತಾಡಿದ್ರೆ ಫಿನಿಶ್, ಸೆಕೆಂಡ್ ಪ್ಲೇಸ್ ಬಂತು ಬಾಯಿ ಹಟ್ಟು ಹೊಡೆದಕ್ಕೆ. ಅವತ್ತಿಂದ ಒಂದು ಏನಿದೆ ಸ್ಟೇಜ್ ಫಿಯರ್ ಹೋಗಿ ಅಲ್ಲಿಂದ ಒಂದು ಜರ್ನಿ ಅಂತ ಸ್ಟಾರ್ಟ್ ಆಗಿದೆ. ಓಕೆ, ರೈಟ್. ಸೊ ಮೊದಲು ಅಮ್ಮ ಅಲ್ಲಿ ನಿಮಗೆ ಏನ ಭಾಷಣಗಳನ್ನು ಬರೆದು ಕೊಡೋದು ಇರ್ಬೋದು, ಅಥವಾ ನಿಮ್ಮನ್ನು ಪ್ರಿಪೇರ್ ಮಾಡೋದಕ್ಕೆ ಪ್ರಾರಂಭಿಸಿದ್ದು ಅವರು ಅಂತ, ಮೊದಲ ಗುರು ಅಂತ ಹೇಳಿದ್ರೆ ಈ ಕ್ಷೇತ್ರಕ್ಕೆ ಅಥವಾ ನೀವು ಈ ತರ ಆಗೋದಕ್ಕೆ ಅಮ್ಮನೇ ಆಗ್ತಾರ? ಆ ಭಾಷಣದಿಂದ ಸ್ಟಾರ್ಟ್ ಆದದ್ದು. ಆ ಒಂದು ಅಲ್ಲಿಂದ ಅಮ್ಮ ಬರೆದು ಕೊಟ್ಟ ಒಂದು ವಿಚಾರದಿಂದ ಅಲ್ಲಿಂದ ನಾನು ಸ್ಟೇಜ್ ಹತ್ತಿ ಒಂದು ಭಾಷಣದಲ್ಲಿ ಪ್ರೈಸ್ ತಗೊಂಡು ಬಂದೆ. ಆಮೇಲೆ ಈ MC ಗಂತ ಬರುವಾಗ ಅದು ಬೇರೆನೇ ಇದ್ದಾರೆ ಗುರು. ಅದು ಮತ್ತೆ ನಾನು ಹೇಳ್ತೀನಿ, ಏನೇ ಜೀವನದ ಒಂದು ಭಾಗಕ್ಕೆ ಒಂದು ಅಂದ್ರೆ ಒಂದು ಮುನ್ನುಡಿಯನ್ನ ಬರೆದವರು ತಾಯಿ. ಆ ಬಳಿಕ ನೀವು ಒಂದಷ್ಟು ಭಾಷಣಗಳಿಗೆ ಸ್ಪರ್ಧೆಗಳಿಗೆ ಹೋಗ್ತೀರಾ. ಸೊ ಪ್ರೈಮರಿಯಲ್ಲಿ ಹೋದಂಥ ಒಂದು ಭಾಷಣ ಸ್ಪರ್ಧೆ ತುಂಬ ನೆನಪಾಗುತ್ತೆ, ಅಥವಾ ಇವಾಗಲೂ ಕೂಡ ಮನಸ್ಸಲ್ಲಿ ಅದೊಂದು ಹಾಗೆ ಉಳ್ಕೊಂಡಿದೆ ಅಂತ ಹೇಳಿದ್ರೆ ಯಾವುದನ್ನು ಹೇಳ್ಬೋದು? ಅದು ಫಸ್ಟ್ ಟೈಮ್ ನಾನು ಹೋಗಿ ಅಲ್ಲಿ ಕಾಂಪಿಟೇಷನ್ ಅಲ್ಲಿ ಸೆಕೆಂಡ್ ಪ್ರೈಸ್ ಅಂತ ಹೇಳಿದಲ್ಲ, 3ನೇ ಕ್ಲಾಸ್. ಐ ಥಿಂಕ್ ನಾನೊಂದು PUC ಟು ಡಿಗ್ರಿ ಇರಬೇಕಾದ್ರೂ ಆ ಶೀಟನ್ನು ನಾನು ಹಾಗೇನೆ ಇಟ್ಕೊಂಡಿದ್ದೆ. ಅಮ್ಮ ಬರೆದು ಕೊಟ್ಟಂತಹ ಶೀಟ್, ಅದನ್ನ ಹಾಗೇನೆ ಇಟ್ಕೊಂಡಿದ್ದೆ. ಬಟ್ ಅದು ಹೋಗ್ತಾ ಹೋಗ್ತಾ ಹರಿದು ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ. ಬಟ್ ಸ್ಟಿಲ್ ಐ ಹ್ಯಾವ್ ದಟ್, ಅದು ನನ್ನ ಜೊತೆ ಇದೆ, ಅದೇ ಸ್ಪೆಷಲ್. ಓಕೆ, ಸೂಪರ್. ಸೊ ಈ ಸ್ಪೆಷಲ್ ಮೂಮೆಂಟ್ಗಳು ಇವತ್ತಿನ ಸೌಮ್ಯ ಅವರನ್ನು ರೂಪಿಸಿದೆ ಅಂತ ಹೇಳ್ಬೋದು. ಅವಾಗ ಅಷ್ಟು ಪರಿಶ್ರಮ ಪಟ್ಟರು. ಸೊ ನಾನು ಕೇಳಬೇಕು, ಅಮ್ಮ ಮೊದಲು ಸ್ಪೀಚ್ಗೆಲ್ಲ ರೆಡಿ ಮಾಡಿದ್ರು, ಆ ಬಳಿಕ ನೀವು ಹೋಗ್ತಾ ಇದ್ರಿ, ಆ ಬಳಿಕ ನಿಮಗೆ ಅದರಲ್ಲಿ ಉತ್ಸಾಹ ಜಾಸ್ತಿ ಆಯ್ತಾ ಹೇಗೆ? ಎಸ್, ಹೌದು, ಖಂಡಿತವಾಗಿ ಕೂಡ ಅಲ್ಲಿಂದ ನಡೆದಂತಹ ಒಂದು ಜರ್ನಿ ಇದೆ. ಅಮ್ಮ ಪ್ರೈಮರಿಯಲ್ಲಿ ಕೆಲವೊಂದ್ಸಲ ಅವರೇ ಬರೆದು ಕೊಡ್ತಿದ್ರು. ಹಾಗೇನೆ ಅದು ಹೋಗ್ತಾ ಹೋಗ್ತಾ ಸ್ವಂತಿಕೆ ಅನ್ನೋದು ಬರಲಿಕ್ಕೆ ಶುರುವಾಯಿತು. ನಾನೇ ಪ್ರಿಪೇರ್ ಮಾಡಲಿಕ್ಕೆ ಶುರು ಮಾಡಿದೆ. ಆ ಸ್ವಂತಿಕೆ ಬಂದ ಕೂಡಲೇ ಒಬ್ಬ ವ್ಯಕ್ತಿಗೆ ಏನಾಗುತ್ತೆ, ತನ್ನಿಂದ ತಾನೇ ಅದು ಉತ್ಸಾಹ ಇನ್ನೂ ಹೆಚ್ಚಲಿಕ್ಕೆ ಪ್ರಾರಂಭ ಆಗ್ತದೆ. ಹಾಗಾಗಿ ಆಮೇಲೆ ನಾನೇ ಪ್ರಿಪೇರ್, ಹೈಸ್ಕೂಲ್ ಲೆವೆಲ್
ಎಲ್ಲಿಂದ ಬಂತು ಹೈಸ್ಕೂಲಿಗೆ ಬರಬೇಕಾದ್ರೆ ಅಲ್ಲಿ ಕೂಡ ಅದೇ ಕಂಟಿನ್ಯೂಟ್, ಅಲ್ಲಿ ಕೂಡ ಸೆಕೆಂಡ್ ಪ್ಲೇಸ್. ಯಾಕೋ ಗೊತ್ತಿಲ್ಲ, ಸೆಕೆಂಡ್ ಪ್ಲೇಸ್ ಹೋಗ್ತಾ ಹೋಗ್ತಾ ಡಿಗ್ರಿ ತನಕ PUC ತನಕ ಸೆಕೆಂಡ್ ಪ್ಲೇಸ್. ಅದು ಕೂಡ ಪರ್ಮನೆಂಟ್ ಆಗಿ ನಿಮಗೆ ಉಳ್ಕೊಂಡು ಬಿಡ್ತಾ ಅದು PUC ತನಕ ಅದು ಸೆಕೆಂಡ್ ಪ್ಲೇಸ್ ಪರ್ಮನೆಂಟ್ ಆಗಿ ಉಳ್ಕೊಂಡು ಬಿಟ್ಟು. ಆದರೆ ನಾನು ಒಂದು ಹೈಸ್ಕೂಲ್ ಮೆಟ್ಟಿಲು ಹತ್ತಿದ ತಕ್ಷಣ ಅಲ್ಲಿನ ಶಿಕ್ಷಕರು, ಅವರ ಹೆಸರು ಹೇಳಲೇಬೇಕು, ಮುನಿರಾಜ್ ಸರ್ ಅಂತ ಇದ್ರು. ಒಬ್ಬ ಒಳ್ಳೆಯ ವಾಗ್ಮಿ, ಅವರು ಅದ್ಭುತವಾದಂತಹ ಒಬ್ಬ ಬರಹಗಾರ ಆಗಿರ್ಬೋದು ಅಥವಾ ಮಾತುಗಾರ, ಅವರಿಂದ ತುಂಬ ಕಲ್ತಿದ್ದೇನೆ. ಅದರ ಜೊತೆಗೆ ನಿತೇಶ್ ಸರ್ ಅಂತ ಇದ್ರು, ಅದ್ಭುತವಾಗಿ ನಮ್ಮನ್ನು ಒಂದು ಕಾಂಪಿಟೇಷನಿಗೆ ಆಗ್ಬೋದು ಅಥವಾ ಹೊರಗಿನ ಒಂದು ಕ್ಲಾಸಲ್ಲಿ ತುಂಬ ಒಳ್ಳೆ ಪ್ರಿಪೇರ್ ಮಾಡಿ ನಮ್ಮನ್ನು ಕಳಿಸ್ತಾ ಇದ್ರು. ಅದರ ಜೊತೆಗೆ ಅಲ್ಲಿ ನನಗೆ ಪರಿಚಯ ಆದಂತಹ ನನ್ನ ಜೀವನದ ಈ ನಿರೂಪಣೆಗೆ ಗುರು ನಿತೇಶ್ ಪೂಜಾರಿ ಮಾರ್ನಾಡ್, ಅವರು ತುಂಬ ಹೆಲ್ಪ್ ಮಾಡ್ತಿದ್ರು. ಭಾಷಣ ಈ ಥರ ಮಾಡಬೇಕು ಈ ಥರ ಅಂತ. ಅದು ಎಲ್ಲಿ ತನಕ ಅಂದರೆ ನಾನು ಫಸ್ಟ್ ಪ್ರೋಗ್ರಾಮ್ ಅಂದರೆ ಈಗ ಒಂದು ಕಾರ್ಯಕ್ರಮ ಶುರು ಮಾಡುವ ಹೊತ್ತಿನವರೆಗೂ ಕೂಡ ಬೆನ್ನೆಲುಬಾಗಿ ನಿಂತವರು. ಫಸ್ಟ್ ನಾನು ನಿರೂಪಣೆಗೆ ಹೋಗಬೇಕಾದ್ರೆ ನನ್ನ ಹತ್ರ ಸ್ಕ್ರಿಪ್ಟ್ ಇಲ್ಲ, ಏನಿಲ್ಲ. ತನ್ನ ಸ್ಕ್ರಿಪ್ಟನ್ನು ಕೊಟ್ಟು ಹೋಗು ಮಾಡಂತ ಕಳಿಸಿದಂತಹ ವ್ಯಕ್ತಿ ನಿತೇಶ್ ಪೂಜಾರಿ ಮಾರ್ನಾಡ್. ಅವರನ್ನು ಖಂಡಿತವಾಗಿ ಅದು ನಾನು ಲೈಫ್ ಲಾಂಗ್ ಯಾವತ್ತೂ ಕೂಡ ಮರೆಯೋದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಓಕೆ, ಒಂಥರ ವಿಶೇಷ ಅನ್ನಿಸ್ತದೆ ನಿಮಗೆ ಕೊಟ್ಟಂತಹ ಸಹಕಾರ. ಕೆಲವೊಬ್ಬರು ನಿಮ್ಮ ಜೀವನದಲ್ಲಿ ತುಂಬಾ ಸ್ಪೆಷಲ್ ಅನ್ನಿಸ್ತದೆ. ಆ ಕಾರ್ಯಕ್ರಮ ನಿರೂಪಣೆ ಮಾಡಬೇಕು ಅಥವಾ ಒಂದು ಕಾರ್ಯಕ್ರಮದ ಅಂದರೆ ಭಾಷಣ ಮಾಡ್ತಾ ಇದ್ದಂಥ ಒಬ್ಬ ಹುಡುಗಿ ಕಾರ್ಯಕ್ರಮ ನಿರೂಪಣೆ ಮಾಡಬೇಕು ಅಥವಾ ಒಂದು ಕಾರ್ಯಕ್ರಮದ ರೂವಾರಿ ಥರ ಅದು ನಿರೂಪಣೆ ಜೊತೆಗೆ ನಿಂತ್ಕೊಳ್ಬೇಕನ್ನುವಂಥ ಆಸೆ ಆಗಲಿ ಅಥವಾ ಆಸಕ್ತಿ ಆಗಲಿ ಯಾಕೋಸ್ಕರ ಬಂತು ನಿಮಗೆ? 10th ಅಲ್ಲಿ ಒಂದು ಹೈಸ್ಕೂಲ್, ನಾನು ಜೈನ್ ಹೈಸ್ಕೂಲು, ಪ್ರೈವೇಟ್ ಸ್ಕೂಲ್, ಅಲ್ಲಿ ಸ್ಪೀಚಲ್ಲಿ ಹೋಗ್ತಿದ್ದೆ. ಒಂದು ಡಿಸ್ಟಿಕ್ ಲೆವೆಲ್ ಈ ಥರ ತುಳು ಕಾಂಪಿಟೇಷನಲ್ಲಿ, ಅಲ್ಲಿ ಎಲ್ಲ ತುಳುವಲ್ಲಿ ಫಸ್ಟ್ ಬರಲಿಕ್ಕೆ ಶುರುವಾಯಿತು. ಈ ತಾಲೂಕು ಲೆವೆಲ್ ಎಲ್ಲ ಹೋಗ್ತಾ ಡಿಸ್ಟಿಕ್ ಲೆವೆಲ್, ನಮ್ಮ ಪ್ರತಿಭಾ ಕಾರಂಜಿ ಅದು ಡಿಸ್ಟಿಕ್ ಲೆವೆಲ್ಗೆ ಮಾತ್ರ ಸೀಮಿತ ತುಳು. ಅಲ್ಲಿ ಹೋಗ್ತಾ ಫಸ್ಟ್ ಬರಲಿಕ್ಕೆ ಶುರುವಾದದ್ದು ಏನಾಯ್ತು ಅಂದರೆ 10th ಅಲ್ಲಿ ನಾನು ಓಟಿಗೆ ನಿಲ್ಲುವಂಥದ್ದು, ಸ್ಕೂಲ್ ಪೀಪಲ್ ಲೀಡರ್. ಅಲ್ಲಿ ಅದೆಲ್ಲ ವಿನ್ ಆಗಿ ಆದ್ಮೇಲೆ ಸ್ವಲ್ಪ ರೌಡಿ ಪ್ರೈಮರಿಲಿ, ಅಲ್ಲಿ ಹೈಸ್ಕೂಲಲ್ಲಿ ಸ್ವಲ್ಪ ಜೋರ ಇತ್ತು ಕ್ಲಾಸ್ ಲೀಡರ್ ಆಗಿರ್ಬೇಕಾದ್ರೆಲ್ಲ. ಅದೇ ಟೀಚರ್ಸ್ ತುಂಬಾ ಸಪೋರ್ಟಿವ್ ಆದ್ರು. ರಾಜ್ಕುಮಾರ್ ಸರ್ ಅಂತ ಇದ್ರು, ಹೆವಿ ಜೋರ್. ಬಟ್ ನಂಗೆ ತುಂಬಾ ಅವರು ಪಾಪ ಹುಡುಗರನ್ನೆಲ್ಲ ನಾನು ಹೇಳಿದಂತ ಅವರು ಬಿಸಿಲಲ್ಲಿ ಓಡಿಸ್ತಾ ಇದ್ರು. ಸೊ ಐ ಥಿಂಕ್ ಯಾರಾದ್ರೂ ನೋಡ್ತಾ ಇದ್ರು ಈಗಲೂ ಕೂಡ ಬೈಬಹುದು. ರೀಸೆಂಟ್ ಆಗಿ ಒಬ್ರು ಹೇಳಿದ್ರು, ಈಗ ನೀನು ತುಂಬಾ ಪಾಪ ಆಗಿದ್ದಿ, ಮುಂಚೆ ತುಂಬಾ ಜೋರಿದ್ದಿ ಅಂತ ಹೈಸ್ಕೂಲಲ್ಲಿ ಇರ್ಬೇಕಾದ್ರೆ. ಸೊ ಅಲ್ಲಿಂದ ಏನಾಯ್ತು ಅಂದ್ರೆ 10th ಪಾಸ್ ಆಗಿ ಎಲ್ಲ ಹೋಗಿ PUC ಜೈನ್ PU ಕಾಲೇಜ್ ಮೂಡಬಿದ್ರೆಯಲ್ಲೇ. ಅಲ್ಲಿ ಹೋಗ್ಬೇಕಾದ್ರೆ ಫ್ರೆಷರ್ಸ್ ಡೇ ಇರುತ್ತೆ. ಸೊ ಫ್ರೆಷರ್ಸ್ ಡೇಗೆ ನಮ್ಮ ಒಂದು ಕ್ಲಾಸಿನಿಂದ BCom ಸ್ಟೂಡೆಂಟ್, ನಾನು ಕಾಮರ್ಸ್ ಸ್ಟೂಡೆಂಟ್, ಒಂದು ಪ್ರೋಗ್ರಾಮ್ ಕೊಡಬೇಕು 1 hour. ಸೊ ಫ್ರೆಷರ್ ಡೇಗೆ ಸೊ ನಮ್ಮ ಕ್ಲಾಸ್ ಇದ್ದಕ್ಕೆ ನಾನು MC ಮಾಡ್ತೇನೆ ಅಂತ ಹೋದೆ. ಹೋಗಿ ಎಲ್ಲ ಫಸ್ಟ್ ಅಲ್ವಾ, ಕಾಲೇಜ್ ಲೈಫ್ ಎಲ್ರಿಗೂ ಕೂಡ ಒಂದು ಕಲರ್ಫುಲ್ ಲೈಫ್ ಅಲ್ವಾ. ಸೊ ಅಲ್ಲಿ ನಾನು ಹೋಗ್ಬೇಕಾದ್ರೆ ನಮ್ಮ ಕ್ಲಾಸಿನ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಇತ್ತು. ನಾನು MC ಮಾಡಬೇಕು. ಅವತ್ತು ಇಂಡಿಪೆಂಡೆನ್ಸ್ ಡೇ. ಅವತ್ತು ನಾನು ಹೇಳಿದ್ದು 1948ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು. ಇದು ಫಸ್ಟ್ ನಿರೂಪಣೆ ನಂದು. ಫಸ್ಟ್ ಎಲ್ರಿಗೂ ಕೂಡ ನಾನೊಂದು ಕಾಮಿಡಿ ಪೀಸ್ ಅಂತ ಆದದ್ದು ಅವತ್ತಿಂದ ನನಗೆ ಕಾಲೇಜಲ್ಲಿ ಸೀನಿಯರ್ಸ್ 1948 ಅಂತ ಹೇಳಲಿಕ್ಕೆ ಶುರು ಮಾಡಿದ್ರು. ಅವತ್ತು ಮಾಡಿದಂತಹ ತಪ್ಪು ಇವತ್ತು ಇಲ್ಲಿ ತಂದು ಕೂರಿಸಿದೆ. ಓಕೆ, ಸೂಪರ್. ಸೊ ಇಲ್ಲಿ ತಂದು ಕೂರಿಸಿದೆ. ಆದರೆ ಆ ತಪ್ಪಿನ ಬಳಿಕ ಮತ್ತೆ ಏನೆಲ್ಲ ಸರಿಯಾಗ್ತಾ ಹೋಯಿತು, ಯಾವುದೆಲ್ಲ ಬದಲಾವಣೆ ಆಯಿತು, ಸೌಮ್ಯ ಕೋಟ್ಯನ್ ಅನ್ನುವಂಥ ಪ್ರತಿಭೆ ಇವತ್ತು ನಿರೂಪಣಾ ಕ್ಷೇತ್ರದಲ್ಲಿ ಮಿಂಚ್ತಾ ಇರಬೇಕಾದ್ರೆ ಏನೆಲ್ಲ ಕಾರಣಗಳಿವೆ ಎಲ್ಲವನ್ನೂ ಕೂಡ ಅವರ ಮಾತಿನ ಮೂಲಕ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀವಿ. ಪುಟ್ಟ ವಿರಾಮದ ಬಗ್ಗೆ. ವಿರಾಮದ ಬಳಿಕ ಮತ್ತೆ ಪ್ರತಿಭೆಯ ಪ್ರತಿಹೆಜ್ಜೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಸೌಮ್ಯ ಕೋಟ್ಯನ್ ಅವರ ಬಗ್ಗೆ ಮಾತನಾಡ್ತಾ ಇದ್ವಿ. ಅವರ ಬದುಕಿನ ಜರ್ನಿ ಅನ್ನುವಂಥದ್ದು ಹೇಗಿತ್ತು, ಕಲಾ ಅಥವಾ ಸಾಂಸ್ಕೃತಿಕ ಲೋಕದ ಪಯಣ ಅನ್ನುವಂಥದ್ದು ಹೇಗಿದೆ ಅನ್ನುವಂಥದ್ದು ಮತ್ತೆ ಅವ್ರ ಹತ್ರ ಮಾತಾಡುವ. ಇವರು ಈಗಾಗಲೇ ನಿರೂಪಣಾ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿ ಸಾಕ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ಅವರ ಹೆಸರುಗಳು ಕೇಳಿ ಬರ್ತಾ ಇದೆ, ಕಾರ್ಯಕ್ರಮಗಳು ಕಾಣಲಿಕ್ಕೆ ಸಿಗ್ತಾ ಇದೆ. ಮಂಗಳೂರು ಅಥವಾ ಕರಾವಳಿ ಭಾಗದ ಅದ್ಭುತ ಕಾರ್ಯಕ್ರಮಗಳಲ್ಲಿ ಗುರುತಿಸ್ಕೊಂಡಿದ್ದಾರೆ. ಈಗಾಗಲೇ ತಮ್ಮ ಪ್ರೈಮರಿ ಇರ್ಬೋದು, ಹೈಸ್ಕೂಲ್ ಇರ್ಬೋದು, PUC ಎಜುಕೇಷನ್ ಅಂತ ಬಂದಾಗ ನಿಮಗೆ ತುಂಬಾ ಸ್ಪೆಷಲ್ ಅಂತ ನೀವು ಹೇಳ್ತಾ ಇದ್ರಿ. ತುಂಬ ಸ್ಪೆಷಲ್ ಆಯಿತು ಅಂತ ನೀವು ಯಾಕೋಸ್ಕರ PUC ಅನ್ನುವಂಥದ್ದು ಅಷ್ಟು ಸ್ಪೆಷಲ್ ನಿಮಗೆ ಸಿಕ್ತು ಅಂತ?
PUC, ಯಾಕಂದರೆ ಅಲ್ಲಿಂದ ನನ್ನ ನಿರೂಪಣೆ ಜರ್ನಿ ಏನಿದೆ ಅದು ಅಲ್ಲಿಂದ ಪ್ರಾರಂಭವಾದದ್ದು ಫಸ್ಟ್ ಇಯರಲ್ಲಿ ಇರಬೇಕಾದ್ರೆ. ಆಮೇಲೆ ಅಲ್ಲಿನ ಕಾಲೇಜ್ ಡೇ, ಆಮೇಲೆ ಅಲ್ಲಿ ಅದೇ ಸೆಕೆಂಡ್ ಇಯರ್ ಆ ಥರ ಹೋಗ್ತಿತ್ತು. ಆದರೆ ನನಗೆ ಫಸ್ಟ್ ಒಂದು ಮೊಮೆಂಟೋ ಅಂತ ಬರ್ತದಲ್ವಾ, ಇವತ್ತು ಮನೇಲಿ ಎಷ್ಟೋ ಇರ್ಬೋದು, ಆದರೆ ಫಸ್ಟ್ ಅಲ್ಲೊಂದು ಕಾಂಪಿಟೇಷನ್ ನಡೀತಿತ್ತು JC ಅವರು. ನಾನು ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಹೋದೆ, ಅದನ್ನು ನೋಡಿದೆ, ಮನಸ್ಸಲ್ಲೇ ಆಯಿತು ಇದು ನನ್ನ ಮನೆಗೆ ಬಂದೆಷ್ಟು ಚಂದ ಇರ್ತದಂತ. ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡಿದೆ, ತಗೊಂಡೆ, ಬಂದೆ. ಅದೊಂದು ತುಂಬ ಮೆಮೊರಿ ಉಂಟು, ಅಲ್ಲಿಂದ ಎಲ್ಲ ಪ್ರಾರಂಭವಾದದ್ದು. ಆದರೆ ನಾನು ಕೇಳಬೇಕು ಅಂದರೆ ಅದೊಂದು ಹಠ ಇರ್ತದಲ್ಲ, ಇದೊಂದು ನನಗೆ ಸಿಕ್ಕಿದ್ರೆ ಚೆನ್ನಾಗಿರ್ತದೆ, ಅದು ನಮ್ಮ ಜೊತೆ ಇರಬೇಕು, ಅದನ್ನು ಪಡ್ಕೊಳ್ಳೋದಿದೆ, ಅದು ಪಡ್ಕೊಳ್ಳೋದಕ್ಕೆ ಮಾಡುವಂಥ ಪರಿಶ್ರಮ ಚೆನ್ನಾಗಿರ್ತದೆ, ಜೊತೆಗೆ ಅದು ಮನೆಗೆ ಬಂದ ಮೇಲೆ ಅದರ ಫೀಲ್ ಅನ್ನೋದು ತುಂಬಾ ಡಿಫ್ರೆಂಟ್ ಆಗಿರ್ತದೆ. ಇನ್ನೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮಂಗಳೂರಿಂದ ಅನಿಲ್ ಅಂತ. ಅನಿಲ್ ಅವರು ಮಂಗಳೂರಿಂದ. ಓಕೆ, ಮಾತಾಡಿ ಸರ್. ಸೌಮ್ಯ ಕೋಟ್ಯನವರು ಇದ್ದಾರೆ. ದಯಮಾಡಿ ಟಿವಿಯಿಂದ ಸ್ವಲ್ಪ ದೂರ ಇದ್ರೆ ಚೆನ್ನಾಗಿರ್ತದೆ ಸರ್, ಕಾರ್ಯಕ್ರಮ ನೋಡ್ತಾ ಇದ್ರೆ ಸ್ವಲ್ಪ ದೂರ. ಹಲೋ, ಒಂದು ಏರ್ ಪಲ್ಲಗೆ ಫಸ್ಟ್ ಒಂದು ನನ್ನ ಫ್ರೆಂಡ್ ಅಬ್ಬಿ ಓಕೆ ಉದರ್ ಚೇಂಜ್ ಮಾಡ್ತು ಪಾತ್ರನ ಬರ್ತಿ. ಓಕೆ ಪಾತಿರ್ಲಿ ಸರ್, ದಾದ ಮನ್ಪಾರ ಸೌಮ್ಯ ಕೋಟ್ಯನವರು. ಓಕೆ, ಲೈಫ್ ಸಕ್ಸಸ್ ಸಿಕ್ಕಿದೆ ಮಸ್ತ್. ಅಂಚನೆ ಸಕ್ಸಸ್ ಸಿಕ್ಕಿನಾಗ ಎನಿಮೀಸ್ ಜಾಸ್ತಿ ಆಗ್ತದೆ ಬಂದ್ಕೊಂಡೆ. ಓಕೆನಾ, ಅಂಚ ಕ್ಲೋಸ್ ಫ್ರೆಂಡ್ಸ್ ಕೆಲವು ಇಲ್ಲ, ಸೇಮ್ ಫೀಲ್ಡ್ ದಾಖಲಾವಡು, ಆರ್ಟಿಸ್ಟ್ ಫೀಲ್ಡ್ ದಾಖಲಾವಡು ಅಕ್ಕಲಿತ್ತ ಮಸ್ತಿ ಎದ್ರೊಡೊಂಜಿ ಪಿರೋಡೊಂಜಿಲ್ಲ ಅಕ್ಕೆ ನಾಡ ಬಂದರೆ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಕ್ವಶನ್ ಐ ಗೆಸ್. ಮಾತ್ರೆಗಳೊಂಜಿ ಆರ್ಟಿಸ್ಟ್ ಆಯ್ನಕ್ಲಿಗ. ಸೊ ನಮ್ಮೊಟ್ಟಿಗೆ ಇಪ್ಪೇರು ಜನಕ್ಕೆಲ್ಲ ಅಂಡ ಪಿರಾರ್ದು ಚೂರಿ ಪಾಡುವೇರು ಪನ್ಕರ ತಾವು ಇತ್ತಿನಕ್ಲಿ ಮಾತ್ರ ಮಲ್ಪನು. ಸೊ ಅಕ್ಲಿಗೆ ದಾಲೆ ಇಜ್ಜಿ ಏತ್ ಎಡ್ಡೆ ಮಲ್ಪು ಅಕ್ಲಾತೆ ಹಾಳು ಮಲ್ಪೇರು ಅಂಡ ಅವಿಕ್ ದಾಲೆ ಮನ್ಪೇರ ಆಪುಜಿ ನಮ್ಮ ಅಂಡ ನಮ್ಮ ತನನ್ನು ಬುಡ್ದು ಕೊರಂದೆ ನಮ್ಮ ಏತ್ ಆಪುಂಡ ಆತು ಮಲ್ತದಿಪ್ಪು ಅಂಡ ಅಕ್ಕಲ ಅಂಚ ಮಲ್ಪೇರೆಂದು ಗೊತ್ತಾದ ನಮ್ಮ ಅಕ್ಲಿಗೂ ಕೂಡ ಅಕಲ್ ನಂಚಿ ಪೋಪುನ ಒಂಜಿ ಜಾಯಮಾನದ ಅಕ್ಲತ್. ಬಟ್ ನಿಖಲ್ ಮಲ್ತುಂಡಲ ಏರೆ ಆವಡ್ ಏರೆಗ್ಲ ಆವಡ ಅವ ಎಂಕಂದತ್ತು ಒಂಜಿ ಏರೆಗ್ಲ ಆರ್ಟಿಸ್ಟ್ ಇಲ್ಲ ನಿಖಲ್ ಪಿರಾರ್ದು ದಾದ ಮಂತಂಡಲ ಕರ್ಮದ ಫಲ ಒಂಜಿ ವೇಟ್ ಬತ್ತದ ನಿಕ್ಲೆ ಕೊರ್ಪುಂಡು ಇವನ್ ಎಂಕಲ ಕೆಲವೇರು ಆರ್ಟಿಸ್ಟ್ ಫೀಲ್ ಆವಡ್ ಏರ್ಲ ಆವಡ್ ಮಂತ್ ದಿಪ್ಪೇರು. ಸೊ ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್. ಒಂಜಿ ಮಲ್ಲ ಸ್ಟೇಜ್ ಒಂಜಿ ಕುಡೊಂಜಿ ದಾದಂಡಲ ಮಲ್ಲ ಅಚೀವ್ಮೆಂಟ್ ಎಂಕೋಸ್ಕರ ಕಾತೊಂದಿಪ್ಪು ಏತ್ ಕಾರೋ ಇಪ್ಪು ರಾತ್ ಕಾರೋ ಇಪ್ಪಲೆ ಅವೆಂಕ್ ಒಂಜಿ ಕುಡೊಂಜಿ ವೇಕ್ ಕುಡೊಂಜಿ ಮಲ್ಲ ಸಕ್ಸಸ್ಗ್ ಸಾಧಿ ಆಪುಂಡು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಕ್ಲು ಮಾತೆಲ್ಲ ಒಂಜಿ ಎನಿಮಿ ಸಾಧಿಸ್ತೀನಿ. ಓಕೆ ಸರ್, ಸೌಮ್ಯ ಕೋಟ್ಯನ ಒಂಜಿ ಎಡ್ಡೆ ಆನ್ಸರ್ ಕೊರೊಂದುಲ್ಲೇರಿ ಏರು ಪೂರ ಆ ರೀತಿ ಉಳ್ಳೇರು ಹಾಕ್ಲಿ. ಬಟ್ ಏರ್ ಬಂತ ರೆಗ್ಯುಲರ್ಟಿಗೆ ಸ್ಟಿಲ್ ಸೇಮ್ ಆಗಿ ಮಾಡ್ತದಲ್ಲ ಓಕೆ, ಅವು ಆರ್ನ ಮಲ್ಲ ಗುಣ. ಓಕೆ, ಅವು ಆ ರೀತಿ ಇಪ್ಪುನವೇ ಅಕ್ಲನ ಮನಸ್ಸು ಇಪ್ಪುನಂಜಿನ ಆ ಒಂಜಿ ಭಾವನೆಯನ್ನು ಕೆರೊಂದು ಪೋಪುಂಡು ಆತೆ. ದಾದ ವಿಶ್ಮನ್ಪುರ ಸೌಮ್ಯ ಕೋಟ್ಯನರಿಗೆ ವಿಶ್ಮನ್ಪುರದ ಜೊತಿಪ್ಪುನ ಯಾವಪ್ಪುನ ಆ ಒಂದು ಉಂಡು. ನನ್ನಂತ ಆವಡು. ಓಕೆ, ಎಸ್, ಧನ್ಯವಾದ ಸರ್. ಓಕೆ, ಸೊ ಒಳ್ಳೆ ಪ್ರಶ್ನೆ ಕೇಳಿದ್ರು, ಖಡಕ್ ಆದಂಥ ಆನ್ಸರ್ನ ಕೂಡ ತಾವು ನೀಡಿದ್ರಿ. ಸೊ ಈಗಾಗಲೇ ನೀವು JC ಅನ್ನುವಂಥ ಆ ಒಂದು ವೇದಿಕೆ ತುಂಬಾ ಸ್ಪೆಷಲ್, ಜೊತೆಗೆ ಹಠಪಟ್ರೆ ತಗೊಂಡು ಬಂದ್ರಿ, ಅದರ ಬಗ್ಗೆ ಮಾತನಾಡ್ತಾ ಇದ್ರಿ. ಎಷ್ಟು ಸ್ಪೆಷಲ್ ಅದು ನಿಮಗೆ ಅಂತ? ಅದು ತುಂಬಾ ಸ್ಪೆಷಲ್. ಆದರೆ ಅದು ಇವತ್ತು ಕೂಡ ನಾನು ಮನೆಯಲ್ಲಿ ನೋಡ್ತಾ ಇರಬೇಕಾದ್ರೆ ಫಸ್ಟ್ ನನ್ನ ಕಣ್ಣು ಅದರ ಹತ್ರ ಹೋಗ್ತದೆ, ಯಾಕಂದರೆ ತುಂಬ ಸ್ಪೆಷಲ್ಲು. ಅಂದರೆ ಅದನ್ನು ನೋಡಿದ ತಕ್ಷಣ ಮನಸ್ಸಲ್ಲಿ ಒಂದು ಆಸೆ ಅನ್ನೋದು ಹುಟ್ಟಿತು. ನನ್ನ ಜೊತೆ ಮೊಮೆಂಟು ಇರಲಿಲ್ಲ ಮನೇಲಿ. ಓಕೆ, ಫಸ್ಟ್ ಟೈಮ್ ಅದು ಫ್ಯೂಚರ್ಲಿ ಇರಬೇಕಾದ್ರೆ ಅವತ್ತು ನೋಡಿದಂತಹ ವಿಚಾರ ಅದು ಇವತ್ತು ನನ್ನ ಮನೇಲಿ ಇರಬೇಕಾದ್ರೆ ನೋಡುವಾಗ ಅದರ ಒಂದು ಖುಷಿ ಬೇರೆ. ಈಗ ಎಷ್ಟೇ ಬಂದಿದ್ರೂ ಕೂಡ ಅದು ಫಸ್ಟ್ ಅನ್ನೋದು ಮನಸ್ಸಿನ ಹತ್ತಿರದಲ್ಲಿ ಇರ್ತದೆ. ಬಟ್ ಅವತ್ತು ಆ ಒಂದು ಕಾಂಪಿಟೇಷನ್ ಏರ್ಪಡಿಸಿದಂತಹ JC ಅವರಿಗೆ ಥ್ಯಾಂಕ್ ಯು ವೆರಿ ಮಚ್. ಓಕೆ, ಸೊ ಆ ವೇದಿಕೆ ಒಂದು ರೀತಿಯ ಹಠವನ್ನು ಸೃಷ್ಟಿಸಿತ್ತು, ಜೊತೆಗೆ ಬದುಕಲ್ಲಿ ಒಂದು ಒಳ್ಳೆಯ ಭರವಸೆ ಜೊತೆ ಮುಂದೆ ಸಾಗಬೇಕನ್ನುವಂಥ ಹಠ ಕೂಡ ಅಲ್ಲಿನ ಪ್ರಾರಂಭ ಆಯಿತು. ಸೊ ಆ ಬಳಿಕ ಕಾಲೇಜು ಜೀವನ ಇರ್ತದೆ, PUC ಜೊತೆಗೆ ಡಿಗ್ರಿ ಜೀವನವು ಕೂಡ ಬರುತ್ತೆ. ಏನು ಚೂಸ್ ಮಾಡ್ಕೊಂಡ್ರಿ ಡಿಗ್ರಿಗೆ? ಫಸ್ಟ್ ಆಫ್ ಆಲ್ ನನ್ನ ಅಪ್ಪ ಅಮ್ಮನಿಗೆ ನನ್ನನ್ನು ಆಳ್ವಾಸ್ ಅನ್ನುವಂತಹ ವಿದ್ಯಾಸಂಸ್ಥೆಗೆ ಕಷ್ಟಪಟ್ಟು ಸೇರಿಸಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಅವರ ಕನಸು ಇಷ್ಟಾಗಿತ್ತು. ಅಲ್ಲಿ ಒಂದು ರೀಸನ್ ಅಂದರೆ ಕ್ಯಾಂಪಸ್ ಸೆಲೆಕ್ಷನ್ ಅನ್ನೋದು ತುಂಬ ನಮ್ಮ ಆಳ್ವಾಸ್ನಲ್ಲಿ ಆಗ್ತಾ ಇತ್ತು. ಅದು ಪ್ಲಸ್ ನನ್ನಲ್ಲಿ ಏನೋ ಒಂದು ಕಲೆ ಇತ್ತು. ಕಲೆ ಮುಂದೆ ಬರಬೇಕಾದ್ರೆ ಅಲ್ಲಿ ಆಳ್ವಾಸ್ ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಎಲ್ರಿಗೂ ಕೂಡ ಗೊತ್ತುಂಟು, ಸಾಂಸ್ಕೃತಿಕ ವಿಚಾರಕ್ಕೆ ಬಂದಾಗ ಆಳ್ವಾಸ್ ಅನ್ನೋದು ಒಂದು ಎತ್ತಿದ ಕೈ.
ಸೊ ಅಲ್ಲಿ ಹೋದಂತಹ ಮೊದಲನೇ ದಿನವೇ ನನಗೆ ಡಿಸಪಾಯಿಂಟ್ಮೆಂಟ್ ಅನ್ನೋದು ಸಿಕ್ಕಿತು. ಒಂದು 26,000 ಮಕ್ಕಳು ಆಳ್ವಾಸಲ್ಲಿ. ಒಂದು BCom ಇದೊಂದು 12 ಸೆಕ್ಷನ್, ನಮ್ಮದೊಂದು ಸೆಕ್ಷನ್ F ಸೆಕ್ಷನ್ ಅಂತ ಹೋದ್ವಿ. ಅಲ್ಲಿ ಒಂದು ಅಡ್ವೈಸರ್ ಫಸ್ಟ್ ನಮಗೆ ಕೇಳಿದ್ರು ಆಳ್ವಾಸಿಗೆ ಯಾಕೆ ಜಾಯಿನ್ ಆದದ್ದು, ವಾಟ್ಸ್ ದ ರೀಸನ್ ಅಂತ. ನಾನು ಹೇಳಿದೆ ನಾನು ಈ ಥರ ಸ್ಪೀಚ್ ಎಲ್ಲ ಮಾಡ್ತಾಯಿದ್ದೆ, ಸೊ ಇಲ್ಲಿಗೆ ಬಂದರೆ ಅದು ಮುಂದೆ ಹೋಗ್ಬೋದು, ಒಂದು ಒಳ್ಳೆಯ ವಿಚಾರ ಆಗ್ಬೋದು, ನನಗೊಂದು ಪ್ರತಿಭೆಗೆ ಒಂದು ಹೆಜ್ಜೆ ಸಿಗ್ಬೋದು ಅಂತ. ಅವ್ರು ಹೇಳಿದ್ದು ಖಂಡಿತ ಸಾಧ್ಯ ಇಲ್ಲ, ಯಾಕಂದರೆ ಇಲ್ಲಿರೋದು 26,000 ಜನ ಮಕ್ಕಳಿದ್ದಾರೆ. ಸೊ ಇಲ್ಲಿ ಪ್ರಯತ್ನ ಪಟ್ಟರೆ ಕೂಡ ಅದು ತುಂಬ ಕಷ್ಟ ಒಂದು ಅವಕಾಶ ಸಿಗ್ಲಿಕ್ಕಂತ. ಬಟ್ ಅವತ್ತು ಹೇಳಿದ ಮಾತು ಅಲ್ಲಿನ ಎಷ್ಟೋ ಒಂದು ವೇದಿಕೆಗೆ ತುಂಬ ಒಂದು ಆಳ್ವಾಸ್ನ ತುಂಬ ಒಂದು ಕಾಂಪಿಟೇಷನ್ ಆಗಿರ್ಬೋದು, ಅಥವಾ ಆಳ್ವಾಸನ್ನು ರೆಪ್ರೆಸೆಂಟ್ ಮಾಡಿದ್ದೇನೆ ಕಾಂಪಿಟೇಷನ್ಸ್ಗೆ, ಪ್ಲಸ್ ಆಳ್ವಾಸ್ನ ಒಂದು ದೊಡ್ಡ ದೊಡ್ಡ ವೇದಿಕೆಯಲ್ಲಿ ನಿರೂಪಣೆ ಮಾಡಿದ್ದೇನೆ. ಸ್ಪೆಷಲಿ ನಾನು ಅಲ್ಲಿ ಹೇಳಬೇಕಾದ್ರೆ ನಮ್ಮ ಯೋಗೀಶ್ ಕೈರೋಡಿ ಅಂತ ಸರ್ ಇದ್ದಾರೆ ಕನ್ನಡದವರು. ಸೊ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೇನೆ, ಯಾಕಂದರೆ ಅವರು ಅವತ್ತು ಗುರುತಿಸಿ ನೀನು ಆಳ್ವಾಸನ್ನು ರೆಪ್ರೆಸೆಂಟ್ ಮಾಡು ಅಂತ ನನ್ನನ್ನು ಯೂನಿವರ್ಸಿಟಿ ಲೆವೆಲ್ ಕಾಂಪಿಟೇಷನ್ಗೆ ಕಳಿಸಿದ್ರು. ತಲೆಯಲ್ಲಿ ಒಂದು ಭಾರ ಇತ್ತು, ಆಳ್ವಾಸ್ನ ವಿದ್ಯಾರ್ಥಿನಿ ಹೋದಾಗ ಪ್ರೈಸ್ ತಗೊಂಡು ಮನೆಗೆ ಬರಬೇಕಂತ. ಪ್ರೈಸ್ ತಗೊಂಡು ಮನೆಗೆ ಬಂದೆ. ಅಲ್ಲಿಂದ ನನ್ನ ಜರ್ನಿ ಅನ್ನೋದು ಸ್ಟಾರ್ಟ್ ಆಯಿತು. ಕಾಲೇಜಿನಲ್ಲಿರ್ತಕ್ಕಂತಹ ನಮ್ಮ ಕಾಲೇಜ್ ಡೇ ಟೈಮಲ್ಲಿ ನಡೆಯುವಂತಹ ಎಲ್ಲ ಕಾಂಪಿಟೇಷನಲ್ಲೂ ಅಲ್ಲಿ ನನಗೆ ಫಸ್ಟ್ ಸಿಗಲಿಕ್ಕೆ ಶುರುವಾಯಿತು. ಆಮೇಲೆ ಕಾಂಪಿಟೇಷನ್ ರೆಪ್ರೆಸೆಂಟ್ ಮಾಡಲಿಕ್ಕೆ ಶುರು ಮಾಡಿದೆ. ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ ಆಳ್ವಾಸ್ನ ಟ್ರಸ್ಟಿ ಆದಂತಹ ವಿವೇಕ್ ಆಳ್ವಾ ಸರ್. ಸ್ಟಿಲ್ ಅವರು ಒಂದು ವಿಶ್ ಮಾಡ್ತಾರೆ ನನಗೆ ಇನ್ನೂ ಕೂಡ ಮುಂದೆ ಹೋಗು ಅಂತ. ಆ್ಯಂಡ್ ಮೋಹನ್ ಆಳ್ವಾ ಸರ್, ಥ್ಯಾಂಕ್ ಯು. ಅವರಿಗೆ ಅದೊಂದು ನನ್ನ ಫಸ್ಟ್ ಥ್ಯಾಂಕ್ಸ್ ಯಾವಾಗಲೂ ಕೂಡ. ಒಂದು ತುಳು ಫೆಸ್ಟ್ ಆಗಿರ್ಬೋದು, ನುಡಿಸಿರಿ, ಈ ಥರದ ಒಂದು ವೇದಿಕೆಯನ್ನು ಕೊಟ್ಟಂತಹ ಆಳ್ವಾಸಿಗೆ ಧನ್ಯವಾದಗಳು. ಓಕೆ, ಖಂಡಿತ. ಸೊ ಆಳ್ವಾಸ್ ಬಗ್ಗೆ ಹೇಳಿದ್ರಿ. ಆಳ್ವಾಸ್ನ ಪ್ರತಿಭೆಗಳು ಅಷ್ಟೇ ವಿಶ್ವ ಮಟ್ಟದಲ್ಲಿ ಮಿಂಚ್ತಾ ಇರ್ತಾರೆ ಯಾವಾಗಲೂ ಕೂಡ. ಅದು ಜಗತ್ತು ನೋಡಿರುವಂಥ ಸತ್ಯ ಅಂತ. ಸೊ ಇನ್ನು ಆಳ್ವಾಸ್ನಲ್ಲಿ ಈ ಸಕ್ಸಸ್ನ ಜೊತೆ ಬೇರೆ ಏನು ಕಲ್ತ್ಕೊಂಡ್ರಿ ನೀವು ಅಂತ? ಆಳ್ವಾಸ್ನಲ್ಲಿ ನಿಮಗೆ ಕಲೀಲಿಕ್ಕೆ ಅನ್ನೋದು ವಿದ್ಯೆಯ ಜೊತೆಗೆ ಒಂದು ದೈನಂದಿನ ಒಂದು ಬದುಕು, ಪ್ಲಸ್ ಅಲ್ಲಿ ಒಂದು ಒಳ್ಳೆಯ ವಿಚಾರ ಏನಂದರೆ ನಾವು ಇದ್ದದ್ದು ಒಂದು ಇಂಡಿಯಾದಲ್ಲಿದ್ದ ಒಂದು ಕ್ಲಾಸ್ ರೂಮ್ ಅಂದರೆ ಅದು ಇಂಡಿಯಾ ಅಂತ ಫೀಲ್ ಆಗ್ತಿತ್ತು. ಕರ್ನಾಟಕದ ವಿವಿಧ ಭಾಗಗಳಿಂದ ಬಂದಂತಹ ವಿದ್ಯಾರ್ಥಿಗಳು ಕ್ಲಾಸಲ್ಲಿ ಊರವರಿದ್ದದ್ದು ಒಂದು 5-10 ಜನ. ಬಿಜಾಪುರ, ಗುಲ್ಬರ್ಗ, ಚಿಕ್ಕಮಂಗ್ಳೂರು ಆ ಥರ, ಆಮೇಲೆ ಕೇರಳ, ಆಮೇಲೆ ಹೊರ ಪ್ರದೇಶ ಲೈಕ್ ಅಲ್ಲಿದ್ದ ಜನಗಳಿದ್ದರು. ನೋಡ್ತಿರ್ಬೇಕಾದ್ರೆ ಒಂದು ಏನಂದರೆ ಇದ್ದದ್ದು ಒಂದು ಭಾರತದ ಒಂದು ಯಾವುದೋ ಒಂದು ಪ್ರದೇಶದಲ್ಲಿ ಎಲ್ಲರನ್ನು ಕೂಡ ಹಾಕಿ ಹೇಗಿದ್ವು ಆ ಥರ ಇತ್ತು. ಒಬ್ಬೊಬ್ಬ ವ್ಯಕ್ತಿಯಿಂದ ಕೂಡ ಒಂದು ಒಳ್ಳೆ ವಿಚಾರ ಕಲೀಲಿಕ್ಕೆ ಸಿಗ್ತಿತ್ತು. ಆದರೆ ಅಷ್ಟೊಂದು ಎಲ್ಲರ ಜೊತೆ ನಾವು ಮಿಂಗಲ್ ಆಗ್ತಾ ಇರಲಿಲ್ಲ. ಯಾಕಂದರೆ ಅದೊಂದು ಬೇರೆ ಊರು ಅಂತಲ್ಲ, ಬಟ್ ಹಾಸ್ಟೆಲೈಸ್, ಲೋಕಲ್ ಏಡ್ಸ್ ಆ ಥರ ಇರ್ತಿತ್ತು. ಬಟ್ ಕಾಲೇಜ್ ಆದಮೇಲೆ ಐ ಥಿಂಕ್ ಸ್ವಲ್ಪ ಒಳ್ಳೆಯ ಕನೆಕ್ಷನ್ ಎಲ್ಲರ ಜೊತೆ ಇದೆ. ಸೊ ಆಳ್ವಾಸ್ನ ದೈನಂದಿನ ಅಂದರೆ ಆ ದಿನಚರಿ ಅನ್ನುವಂಥದ್ದು ಹೇಗೆ ಸಾಗ್ತಾ ಇತ್ತು ನಿಮಗೆ ಅಂತ ನಿಮ್ಮ ಎಜುಕೇಷನ್ ಆಗ್ತಾ ಇರುವಾಗ? ಎಜುಕೇಷನ್ ಮತ್ತು ದೈನಂದಿನ ದಿನಚರಿ ಏನಂದರೆ ಫಸ್ಟ್ ಇಯರ್ ಒಂದು ಆರಾಮ್ಸೆ ಹೋಯಿತು. ಆಮೇಲೆ ಕಾಂಪಿಟೇಷನ್ ಬಂತು, ಕ್ಲಾಸಲ್ಲಿ ಇಲ್ಲ ಸೌಮ್ಯ, ಹೊರಗಡೆ ಪ್ರಾಕ್ಟೀಸ್, ಕಾಲೇಜಿಗೆ ಹೋಗೋದು, ಕಾಂಪಿಟೇಷನ್ಗೆ ಹೋಗೋದು, ಪ್ರಾಕ್ಟೀಸಿಗೆ ಹೋಗೋದು. ಪ್ರಾಕ್ಟೀಸ್ ಅನ್ನೋದು ಒಂದು ಫ್ಯಾಮಿಲಿ, ತುಳು ಕಲ್ಚರಲ್ ಟೀಮ್ ಅದೊಂದು ಫ್ಯಾಮಿಲಿ ಆಗಿ ಹೋಗಿತ್ತು. ಫ್ಯಾಮಿಲಿ ಎಲ್ಲಿ ತನಕ ಅಂದರೆ ನಾವು 3 ತಿಂಗಳ ಸೆಮಿಸ್ಟರಲ್ಲಿ ಕ್ಲಾಸಲ್ಲಿ ಇದ್ದದೊಂದು 10-15 ದಿನ ಅಂತ, ಬಾಕಿಯ ದಿನ ಎಲ್ಲ ಹೊರಗಡೆ ಪ್ರಾಕ್ಟೀಸಲ್ಲಿ ಇರ್ತಿದ್ವಿ. ಕಾಂಪಿಟೇಷನ್ಗೆ ಹೋಗ್ತಾ ಇದ್ವಿ, ವಿನ್ ಆಗ್ತಿದ್ವಿ, ಓವರ್ ಆಲ್ ಚಾಂಪಿಯನ್ಶಿಪ್ ತಗೊಂಡು ಬಂದು ಅದೊಂದು ಖುಷಿಯೇ ಬೇರೆ, ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಸ್ವಲ್ಪ ಕ್ಲಾಸಿಗೆ ಹೋಗ್ತಾ ಇರೋದು. ಸೊ ನಿಮ್ಮ ಎಜುಕೇಷನ್ಗೆ ಯಾವುದೇ ಸಮಸ್ಯೆ ಆಗಿರಲಿಲ್ವಾ ಹೇಗೆ? ಐ ಥಿಂಕ್ ಅಂದರೆ ಕಲಿವಿಕೆಗೆ ಅಲ್ಲಿ ಲೆಕ್ಚರರ್ಸ್ ಅವರು ಎಷ್ಟೇ ನಾವು ಹೊರಗಡೆ ಹೋದರೂ ಕೂಡ ಸ್ಟ್ರಿಕ್ಟಾಗಿ ನೋಟ್ಸ್ ಕಂಪ್ಲೀಟ್ ಮಾಡಬೇಕು, ಅಟೆಂಡೆನ್ಸ್ ಕೊಡ್ತಿದ್ರು ಕಲ್ಚರಲ್. ಬಟ್ ಇಂಟರ್ನಲ್ಸ್ ಆಮೇಲೆ ಬರೀತಿದ್ವಿ ಕಾಂಪಿಟೇಷನ್ ಇದ್ದರೆ. ಎಜುಕೇಷನಲ್ಲಿ ಪ್ರಾಬ್ಲಮ್ ಅಂತ ಆಗಿಲ್ಲ, ಬಟ್ ಡಿಸ್ಟಿಂಕ್ಷನಲ್ಲೇ ಪಾಸ್ ಆಗಿದೆ. ಸೂಪರ್. ಸೊ ಕಾಲೇಜಿನ ಬೇರೆ ಬೇರೆ ಏನು ಚಟುವಟಿಕೆಗಳಲ್ಲಿ ಭಾಗವಹಿಸಿಯೂ ಕೂಡ, ಕ್ಲಾಸ್ನಲ್ಲಿರದೆಯೂ ಕೂಡ ಅಲ್ಲಿನ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಮಾತ್ರ ಒಳ್ಳೆ ಅಂಕಗಳ ಜೊತೆ ತೇರ್ಗಡೆ ಆಗ್ತಾ ಇರೋದಕ್ಕೆ ಸೌಮ್ಯ ಅವರು ಕೂಡ ಸಾಕ್ಷಿ ಆಗಿದ್ದಾರೆ. ಇನ್ನು ಆಳ್ವಾಸ್ನಲ್ಲಿ ನಿಮಗೆ ಮರೆಯಲಾಗದ ವೇದಿಕೆಗಳನ್ನು 2-3 ವೇದಿಕೆಗಳನ್ನಾದರೂ ಮೆನ್ಷನ್ ಮಾಡಲೇಬೇಕು, ನಿಮಗೆ ಒಳ್ಳೊಳ್ಳೆ ವೇದಿಕೆ ಸಿಕ್ಕಿದೆ ಅಂತ ನಿಮ್ಮ ಮಾತಿನಲ್ಲಿತ್ತು, ಹಾಗೆ ಹೇಳಿ. ಆಳ್ವಾಸ್ನ ಒಂದು ವಿಚಾರ ಏನಂತ ಹೇಳಿದರೆ, ನಾನು ಫಸ್ಟ್ ಇಯರ್ ಡಿಗ್ರಿಯಲ್ಲಿರಬೇಕಾದ್ರೆ ತುಳು ಫೆಸ್ಟ್ ಅಂತ ಇತ್ತು, ಅತಿ ದೊಡ್ಡ ಕಾರ್ಯಕ್ರಮ ಆಳ್ವಾಸ್ನ. ಅಲ್ಲಿ ಕಾಂಪಿಟೇಷನ್ಸ್ ಇತ್ತದ್ದು, ನಾವು ಆಳ್ವಾಸ್ನವರು ಕೂಡ ಭಾಗವಹಿಸ್ಬೋದಿತ್ತು. ನಾನು ಭಾಗವಹಿಸಿದ್ದೆ. ಅಲ್ಲಿ ಸೀನಿಯರ್ ಜೂನಿಯರ್ ಅಂತ ಯಾರಿಲ್ಲ, ಎಲ್ಲರೂ ಕೂಡ ಭಾಗವಹಿಸ್ಬೋದು. ಅಲ್ಲಿ ನನಗೆ ಫಸ್ಟ್ ಪ್ಲೇಸ್ ಸಿಕ್ಕಿತ್ತು.
ಫಸ್ಟ್ ಇಯರ್ನ ಹುಡುಗಿ ಫಸ್ಟ್ ಪ್ಲೇಸ್, ಅದು ಮೆಮೊರೇಬಲ್ ಅಂದರೆ ಅವತ್ತು ನಾನು ಐ ಥಿಂಕ್ ಅರವಿಂದ್ ಬೋಳಾರ್ ಸರ್ ಗೆಸ್ಟ್ ಇದ್ರು, ಅವರು ಕೂಡ ಹೊಗಳಿದ್ರು. ಅವ್ರಿಗೆ ನೆನಪಿರ್ಲಿಕ್ಕಿಲ್ಲ, ಬಟ್ ಅವತ್ತು ಮಾತಾಡಿದಂಥ ವಿಚಾರ ಇವತ್ತು ಕೂಡ ನನ್ನ ನೆನಪಿದೆ. ಅದು ನನ್ನ ಒಂದು ಫಸ್ಟ್ ಸ್ಪೆಷಲ್ ಮೂಮೆಂಟ್. ಅದರ ನಂತರ ಅಲ್ಲಿ ಕಾಲೇಜ್ ಡೇಗೆ ಆದಂತಹ ಕಾಂಪಿಟೇಷನಲ್ಲಿ ಎಲ್ಲದರಲ್ಲೂ ಕೂಡ ಫಸ್ಟ್ ಸಿಕ್ತಿತ್ತಲ್ಲ, ಅದು ತುಂಬ ಖುಷಿ ಇನ್ನು ಕೂಡ. ಆಮೇಲೆ ನಮ್ಮ ಆಳ್ವಾಲ್ಸ್ನ ತುಳು ಫೆಸ್ಟ್ ಸೆಕೆಂಡ್ ಇಯರಲ್ಲಿ, ಫಸ್ಟ್ ಇಯರಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥ ಹುಡುಗಿ ಸೆಕೆಂಡ್ ಇಯರಲ್ಲಿ ಅದೇ ಪ್ರೋಗ್ರಾಮ್ನ MC. ಅದರ ಜೊತೆಗೆ ನಮ್ಮ ಆಳ್ವಾಸ್ನ ಕಾಲೇಜ್ ಡೇ ಆಗಿರ್ಬೋದು, ನುಡಿಸಿರಿ ವಿರಾಸತ್ ಆಗಿರ್ಬೋದು, ಪ್ಲಸ್ ಟ್ರೆಡಿಷ್ನಲ್ ಡೇಯ MC, ಅದು ಮರೆಯಲಾಗದ ವೇದಿಕೆ. ಓಕೆ, ನಿಮ್ಮ ಏನು ನಿರೂಪಣೆಗೆ ಒಂದು ಒಳ್ಳೆಯ ಚೌಕಟ್ಟುಗಳನ್ನು, ಅದಕ್ಕೆ ಒಂದು ಒಳ್ಳೆಯ ರೂಪವನ್ನು ಕೊಟ್ಟದ ಆಳ್ವಾಸ್ ಅಂತ ಅಲ್ಲಿನ ವೇದಿಕೆಗಳಂತ ಹೇಳ್ಬೋದು. ಅಲ್ಲಿನ ವೇದಿಕೆಗಳು, ಜೊತೆಗೆ ತಿತ್ತಿ ಬುದ್ಧಿ ಹೇಳ್ತಿದ್ದಂತಹ ಒಂದು ನಮ್ಮ ಬೆನ್ನ ಇದ್ದಂತಹ ಒಂದು ನಮ್ಮ ಸೀನಿಯರ್ಸ್ ಆಗಿರ್ಬೋದು ಅಥವಾ ನಿತೇಶ್, ನಾನು ಕಾಂಪಿಟೇಷನ್ಗೆ ಹೋಗಬೇಕಾದ್ರೆ ಅವರು ಕಾಲ್ ಮಾಡಿ, ಅಂದರೆ ನಾನು ಮಾತಾಡ್ತಾ ಇರಬೇಕಾದ್ರೆ ಸ್ಟೇಜಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ ಆಸ್ MC ಕಾಂಪಿಟೇಷನ್ಗೆ, ಬೇರೆಯವ್ರ ಜೊತೆ ಕಾಲ್ ಮಾಡಿ ಐ ಥಿಂಕ್ ಅವರು ಅಲ್ಲಿ ಕರೆಕ್ಷನನ್ನು ಹೇಳಿ, ಆಮೇಲೆ ಏನಾದರೂ ತಪ್ಪಿದ್ರೆ ಅದನ್ನು ಕರೆಕ್ಟ್ ಮಾಡಿ ಕಳುಹಿಸಿ, ಆಮೇಲೆ ಅದೇ ನಾನು ಕಾಲೇಜಲ್ಲಿ 2019 ಕಾಲೇಜ್ ಆಗ್ತಾ ಇರುವಂಥ ಹೊತ್ತಿನಲ್ಲೇ ನಿರೂಪಣೆಗೆ ಅಂದರೆ ಕಾಲಿಟ್ಟದ್ದು, ಅಂದರೆ ಸ್ಟೇಜ್ ಫಂಕ್ಷನ್ಸ್ ಇದೇನಿದೆ ನಮ್ಮ ಮೆಹಂದಿ ಫಸ್ಟ್ ಈವೆಂಟ್ಸ್ಗೆ ಕಾಲಿಟ್ಟದ್ದು. ಓಕೆ, ಸೊ ವೇದಿಕೆ ಅನ್ನುವಂಥದ್ದು ಕಾಲೇಜಿನಲ್ಲಿತ್ತು, ಬೇರೆ ಬೇರೆ ಸ್ಪರ್ಧೆಗಳಿತ್ತು, ಅವುಗಳಲ್ಲೂ ಕೂಡ ಪ್ರಶಸ್ತಿಗಳು ಬರ್ತಾ ಇತ್ತು. ಆ ಪ್ರಶಸ್ತಿಗಳು ಅನ್ನುವಂಥದ್ದು ನಿಮಗೆ ಮತ್ತಷ್ಟು ಹುಮ್ಮಸ್ಸನ್ನು ಕೊಡ್ತಾ ಇತ್ತು, ಇನ್ನಷ್ಟು ಸಾಧನೆ ಮಾಡಬೇಕು, ಇನ್ನಷ್ಟು ವೇದಿಕೆ ನಾನು ಹೋಗ್ಬೇಕನ್ನುವಂಥ ಆಸೆಯೋ ಆಸಕ್ತಿಯೋ ಎಲ್ಲ ಬರ್ತಾ ಇತ್ತು. ಇನ್ನು ಬಾಲ್ಯದಲ್ಲಿದ್ದಂಥ ಪಾಪ ಇದ್ದಂಥ ಸೌಮ್ಯ, ಆ ಬಳಿಕ ರೌಡಿ ಥರ ಇದ್ರು, ಆ ಬಳಿಕ ಏನೇನೋ ಇತ್ತು. ಈ ನಡುವೆ ಏಕಾಏಕಿ ಒಂದೇ ಕ್ಷಣದಲ್ಲಿ ಪ್ರತಿಭೆ ಪ್ರಜ್ವಲನ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಮನೆಯವರು ಆ ಸಂದರ್ಭಕ್ಕೆ ಏನು ಹೇಳುತ್ತೆ? ಮನೆಯವರು ಯಾವತ್ತೂ ಕೂಡ ನನಗೆ ತುಂಬ ಮನೆಯವರ ಸಪೋರ್ಟ್ ಇದ್ದದಕ್ಕೆ ಐ ಥಿಂಕ್ ನಾನು ಇಲ್ಲಿದ್ದೇನೆ ಅಂತ ಅನ್ನಿಸ್ತದೆ. ಯಾಕಂದರೆ ಎಷ್ಟೇ ಕಷ್ಟ ಇದ್ದರೂ ಕೂಡ ನನ್ನ ಎಜುಕೇಷನ್ನಿಗೆ ಅವರು ಯಾವುದೇ ರೀತಿಯ ಧಕ್ಕೆ ಮಾಡೋದು ಅಥವಾ ನಾನು ಹೋಗುವಂಥ ವೇದಿಕೆಗಳಿಗೆ ಯಾವುದಕ್ಕೂ ಪ್ರಾಬ್ಲಮ್ ಆಗದೆ ನೋಡ್ಕೊಂಡು ಬಂದಿದ್ದಾರೆ. ಜೊತೆಗೆ ಏನಂದರೆ ಎಲ್ಲಿಯ ತನಕ ಒಂದು ಮಗುವನ್ನು ಸ್ಟ್ರಿಕ್ಟ್ ಇಡಬೇಕು ಅಲ್ಲಿಯ ತನಕ ಇಟ್ಟು, ಆಮೇಲೆ ಅವರ ಒಂದು ಕಲೆ ಆಗಿರ್ಬೋದು ಅಥವಾ ಪ್ರತಿಭೆ ಆಗಿರ್ಬೋದು, ಅವರ ಮೆಚೂರಿಟಿ ಲೆವೆಲ್ ಬಂದಾದಮೇಲೆ ಅವರಿಗೆ ಏನು ಬೇಕು ಅದನ್ನು ಮಾಡಲಿಕ್ಕೆ ಬಿಡೋದು, ಅದು ನಿಜವಾದಂಥ ಒಂದು ಹೆತ್ತವರ ಕರ್ತವ್ಯ. ಅದು ಆ ರೀತಿಯ ಕರ್ತವ್ಯವನ್ನು ನನ್ನ ತಂದೆ ತಾಯಿ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಒಂದು ಮಟ್ಟಿಗೆ ಅದನ್ನು ಸ್ಟ್ರಿಕ್ಟ್ ಇಟ್ಟು ಆಮೇಲೆ ಅವಳು ಏನೋ ಮಾಡ್ತಿದ್ದಾಳೆ, ಅದಕ್ಕೆ ನಮ್ಮ ಸಹಕಾರ ಇದೆ ಅಂತ ಹೇಳಿ, ಜೊತೆಗೆ ಎಷ್ಟೇ ಕಷ್ಟ ಆದರೂ ಕೂಡ ಎಲ್ಲೂ ಕೂಡ ಹೋಗೋದಕ್ಕೆ ಫಸ್ಟ್ ಐ ಥಿಂಕ್ ಒಂದು ನಮ್ಮ ಸಿಟಿ ಸೆಂಟರಲ್ಲೊಂದು ಪ್ರೋಗ್ರಾಮ್ ಇತ್ತು ಫಸ್ಟ್, ಅದು ಕೂಡ ಫಸ್ಟ್ ಟೈಮ್ ಅವತ್ತು ಅಮ್ಮ ನನ್ನ ಕರ್ಕೊಂಡು ಬರ್ತಾ ಇದ್ರು ಪ್ರೋಗ್ರಾಮಿಗೆ, ಅಲ್ಲಿಂದ ತನಕ ಯಾರಾದರೂ ಬರಬೇಕಲ್ಲ ಹೆಣ್ಣು ಮಗಳು, ಆ ರೀತಿ ಈಗ ಕೂಡ ಕೆಲವೊಂದು ಪ್ರೋಗ್ರಾಮ್ಗೆ ಅಪ್ಪ, ಅದರ ಜೊತೆಗೆ ಫ್ರೆಂಡ್ಸ್ ಲೈಕ್ ಫ್ಯಾಮಿಲಿ ಅಂತ ಹೇಳ್ತಾರಲ್ಲ. ಥ್ಯಾಂಕ್ ಯು ಸೋ ಮಚ್ ಟು ಮೈ ಫ್ರೆಂಡ್ಸ್. ಅವರು ಈಗ ಯಾರಾದರೂ ಇರೋದಾಗ ನನ್ನ ಫ್ರೆಂಡ್ಸ್ ನನ್ನ ಕರ್ಕೊಂಡು ಹೋಗಕ್ಕೆ ಬರ್ತದೆ. ನಮ್ಮದೊಂದು ಟೀಮ್ ಅಜ್ಜ ಅಂತ ಇದೆ, ದೇ ಲೈಕ್ ಸೋ ಸ್ಪೆಷಲ್, ನನ್ನ ಎರಡನೆಯ ಫ್ಯಾಮಿಲಿ ಅಂತ ಹೇಳಿದ್ರೆ ಅವರೇ. ಅವರ ಮತ್ತೆ ನಮ್ಮ ಬಾಂಧವ್ಯ ಅದು ಯಾವತ್ತೂ ಕೂಡ ಹೀಗೇನೆ ಇರಲಿ. ಅದ್ರ ಬಗ್ಗೆ ಮಾತಾಡ್ಲಿಕ್ಕಿದೆ. ಅದರ ನಡುವೆ ಒಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಅಕ್ಷಯ್ ಕೋಟೆನಿಂದ. ಓಕೆ, ಸೌಮ್ಯ ಹತ್ರ ಮಾತಾಡ್ಲಿಕ್ಕೆ. ಮಾತಾಡಿ ಸರ್. ಹಲೋ ಹಲೋ ಅಕ್ಷಯ್, ಹೇಳಿ. ನಮಸ್ಕಾರ ತನಿಖಿಲೆ. ನಮಸ್ಕಾರ ಮಲ್ಲದನಿ. ಸೊ ಇನ್ನೊಂದು ಕ್ವಶನ್ ಉಂಟು. ಪಲ್ಲೆ, ಇದು ಡಿಗ್ರಿ ಆಯ್ತು, ಕೆಲವು ಟಿವಿ ಚಾನೆಲ್ ಆಂಕರ್ ವರ್ಕ್ ಮಾಡ್ತಾರೆ. ಸೊ ಕೆಲವೇರು ಜರ್ನಲಿಸಮ್ ಮಲ್ತದ ಪೋಯರು, ಈ ಡಿಗ್ರಿ ಮಲ್ತು ಪೋಯರು. ಸೊ ಈ ಡಿಗ್ರಿ ಮಲ್ತು ಬೆಟರ್ ಜರ್ನಲಿಸಮ್ ಮಲ್ತು ಗೆತ್ತಾಪ. ಸೊ ಅಂದ್ ಕೆಲವೇರೆ ಪಂತೇರು ಓಕೆ ಜರ್ನಲಿಸಮ್ ಮಲ್ದೊಲಿ ಪಂದು ಓಕೆ, ಬಟ್ ಐ ಥಿಂಕ್ ಜರ್ನಲಿಸಮ್ ಮಲ್ಪಂದ ಯಾನೆ ನೆಕ್ ಪೋಯ ಪನ್ನಗ ಅವು ಪ್ಯಾಷನನ್ನು ಫಾಲೋ ಮಲ್ತೊಂದು ಪೋಯ್ಲ ಕಂಡು ದಾಪನ್ನಗ ಒಂಜಿ ಪ್ರತಿಭೆ ಇತ್ತಂಡ ಮೇ ಬಿ ಅವು ಅವೇ ಫೀಲ್ಡ್ ಕಲ್ತದ್ದು ಪೋಡುಂದಿಜ್ಜಿ ಅವು ನಮ್ಮೊಟ್ಟಿಗೆ ಇತ್ತಂಡ ಖಂಡಿತವಾದ್ಲ ಒವೇ ಫೀಲ್ಡ್ ಇತ್ತಂಡಲ್ಲ ತನ್ನಾತಿಗೆ ಅವು ಬುಲೆ ಒಂದು ಪೋಪುಂಡು ಪನ್ಪೆರ ತೈಕ್ ಮೇ ಬಿ ಎಕ್ಸಾಂಪಲ್ ಮಸ್ತ್ ಜನ ಉಲ್ಲೆ ಮೇ ಬಿ ನಮ್ಮ ಮಾತೆಲ್ಲ ಒಂದು ಎಕ್ಸಾಂಪಲ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಕ್ಷಯ್, ನಮ್ಮ ಮಲ್ಲ ಪ್ರತಿಭೆ. ಓಕೆ, ಧನ್ಯವಾದ ಅಕ್ಷಯ್. ಸೊ ಮತ್ತಷ್ಟು ಮಾತನಾಡೋದಿದೆ. ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಅಥವಾ ಆ ಬಳಿಕ ಸಿಕ್ಕಂಥ ಬಹುದೊಡ್ಡ ವೇದಿಕೆಗಳು ಅಥವಾ ಆ ವೇದಿಕೆಗಳನ್ನು ಕೊಟ್ಟವರು ನಿಮ್ಮನ್ನು ಈಗಲೂ ಕೂಡ ಬೆಂಬಲಿಸ್ತಾ ಇರುವವರ ಬಗ್ಗೆ ಮತ್ತಷ್ಟು ಮಾತಾಡುವ ಒಂದು ಪುಟ್ಟ ವಿರಾಮದ
ವಿರಾಮದ ಬಳಿಕ ಮತ್ತೆ ಪ್ರತಿಭೆಯ ಪ್ರತಿ ಹೆಜ್ಜೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗೆ ಸೌಮ್ಯ ಕೋಟ್ಯನಿದ್ದಾರೆ. ಅವರ ಕಲಾ ಜೀವನದ ಒಂದಷ್ಟು ವಿಚಾರಗಳನ್ನು ನಮ್ಮ ಜೊತೆಗೆ ಕೊಡ್ತಾ ಇದ್ರು. ಇನ್ನು ಈವೆಂಟ್ಸ್ಗಳು ಸೌಮ್ಯ ಅವರನ್ನು ಹುಡ್ಕೊಂಡು ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಒಂದಷ್ಟು ಮನೆಗಳಲ್ಲಿ ಮೆಹಂದಿ ಇರ್ಬೋದು, ಅಥವಾ ರಿಸೆಪ್ಷನ್ ಇರ್ಬೋದು, ಇವುಗಳನ್ನು ನಡೆಸ್ಕೊಟ್ರಿ. ಜೊತೆಗೆ ಮನೆಗಳಲ್ಲಿ ಅವರ ಮನೆಯ ಕಾರ್ಯಕ್ರಮಕ್ಕೆ ಕರೆದ್ರು. ಆ ಬಳಿಕ ಅವರ ಮನಸ್ಸಿನಲ್ಲಿ ನಿಮಗೆ ಜಾಗವನ್ನು ಕೂಡ ಕೊಡ್ತಾರೆ. ಈ ಈವೆಂಟ್ಸ್ ಅನ್ನುವಂಥದ್ದು ಎಷ್ಟು ಸ್ಪೆಷಲ್ ಆಯಿತು ನಿಮ್ಮ ಜೀವನದಲ್ಲಿ ಅಂತ? ಫಸ್ಟ್ ಈವೆಂಟ್ 2019 ಒಂದು ಐ ಥಿಂಕ್ ಸೆಪ್ಟೆಂಬರ್ ಟೈಮಲ್ಲಿ ಶುರು ಮಾಡಿದ್ದು. ನನ್ನ ಫ್ರೆಂಡ್ ಒಬ್ಬ ಅವನ ಅಕ್ಕನ ಮದುವೆಗೆ ನೀನು ಮಾಡಂತ ಹೇಳಿದ್ದೆ. ನಾನು ಇಲ್ಲ ನನ್ನಿಂದ ಆಗೋದಿಲ್ಲ, ಬಿಕಾಸ್ ನನಗೆ ಗೊತ್ತಿಲ್ಲ, ಕಾಲೇಜಿಗೆ ಹೋಗ್ತಿದ್ದೆ. ಸ್ಟೇಜ್ ಫಂಕ್ಷನ್ ಆ್ಯಂಡ್ ಫಾರ್ಮಲ್ ಫಂಕ್ಷನ್ಸ್ ಮಾಡಿ ಮಾತ್ರ ಗೊತ್ತು. ಕಂಪ್ಲೀಟಾಗಿ ಎಂಟರ್ಟೈನ್ಮೆಂಟ್ ಅಂತ ಹೇಳಿದರೆ ಸ್ವಲ್ಪ ನರ್ವಸ್ ಆಗ್ತದೆ. ಬಟ್ ಓಕೆ, ಫೋರ್ಸ್ ಮಾಡಿದೆ, ಇಲ್ಲ ಮಾಡು, ನಮ್ಮ ಮನೆಯ ಫಂಕ್ಷನ್ ಅಲ್ಲ ಅಂತ, ಕೀರ್ತನ್ ಅಂತ. ಸೊ ಆಮೇಲೆ ಏನಾಯಿತು, ನನ್ನ ಫ್ರೆಂಡ್ಸ್ ಇದ್ದರು ಮನೀಶ್ ಮತ್ತು ಹನಿ ಅಂತ. ಓಕೆ ಹೋಗುವ ನಾವೆಲ್ಲ, ಅವರಿಗೆ ರಿಲೇಟಿವ್ ಆಗಬೇಕಿತ್ತು. ಸೊ ಆಮೇಲೆ ನಿತೇಶ್ಗೆ ಹೇಳಿದೆ ಈ ಥರ ಅಂತ. ಆಗ ನಿತೇಶ್ ಐ ಥಿಂಕ್ ಸ್ಕ್ರಿಪ್ಟ್ ಎಲ್ಲ ಕೊಟ್ಟರು, ಇಂಟ್ರೊಡಕ್ಷನ್ ಎಲ್ಲ ಈ ಥರ ಮಾಡಬೇಕು. ಫಸ್ಟಿಗೆ ನಾವೊಂದು ಚಂದ ಇಂಟ್ರೊಡಕ್ಷನ್ ಕೊಟ್ಟರೆ ಮಾತ್ರ ಜನ ಅಟ್ರಾಕ್ಟ್ ಆಗ್ತಾರೆ. ಆಮೇಲೆ ಸ್ವಲ್ಪ ಗೇಮ್ ಎಲ್ಲ ಹೇಳಿದ್ರು. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆದದ್ದು. ಆಮೇಲೆ ಅದರ ನೆಕ್ಸ್ಟ್ ಒಂದು ಈವೆಂಟ್ಸ್ ಬರ್ತಾ ಹೋಯಿತು. ಆಮೇಲೆ ನಮ್ಮ ಗೆಜ್ಜಗಿರಿಯ ಬ್ರಹ್ಮ ಕಲಶ, ಅದರ ಒಂದು ಸ್ಪೆಷಲ್ ಮೂಮೆಂಟ್ ಇವತ್ತು ಕೂಡ ಅಟ್ರಾಕ್ಟ್ ಆಗ್ತದೆ. ಅದೊಂದು ಅತಿ ದೊಡ್ಡ ವೇದಿಕೆ, ಮೊದಲ ಅತಿ ದೊಡ್ಡ ವೇದಿಕೆ ಅದು. ಅಲ್ಲಿ ಆ ಒಂದು ವೇದಿಕೆಯಲ್ಲಿ ನಿರೂಪಣೆ ಮಾಡಿ ಅದರ ಒಂದು ಆಶೀರ್ವಾದ ಏನಿದೆ, ದೇವಿ ಬೈದಿತ್ಯ ಹಾಗೇನೆ ಕೋಟಿ ಚೆನ್ನರ ಆಶೀರ್ವಾದ, ಖಂಡಿತವಾಗಿ ಕೂಡ ಅದು ತುಂಬಾ ಸ್ಪೆಷಲ್. ಅಲ್ಲಿಂದ ಹೋಗ್ತಾ ಬರ್ಡೇ, ರಿಸೆಪ್ಷನ್, ಮದುವೆ, ಈ ಥರ ಹೋಗ್ತಾ ಕೊರೋನಾ ಬಂತು. ಕೊರೋನಾ ಬಂದಾಗ ಈ ಕಡೆ ಎಕ್ಸಾಮ್ ಇಲ್ಲ, ಈ ಕಡೆ ಏನು ಮಾಡಿದ್ರಿ? ಎಲ್ಲರೂ ಕೂಡ ಒಂದು ದಿಗ್ಬಂಧನದಲ್ಲಿ ಇದ್ದ ರೀತಿ ಇದ್ರು, ಏನು ಮಾಡುವ ಹಾಗಿಲ್ಲ. ಪ್ರತಿಭೆಗಳು ಸಾಮಾಜಿಕ ಜಾಲತಾಣವನ್ನು ಬಳಸೋದಕ್ಕೆ ಪ್ರಾರಂಭ ಮಾಡಿದ್ರು. ಅದು ಕೆಲವರು ಒಂದು ಒಳ್ಳೆಯ ಯಶಸ್ಸು ಕೊಟ್ಟು, ನಿಮಗೂ ಕೂಡ ಸಾಮಾಜಿಕ ಜಾಲತಾಣವು ಕೂಡ ಒಂದು ಒಳ್ಳೆಯ ಯಶಸ್ಸನ್ನು ಕೊಟ್ಟಿದೆ. ಪಟ ಮಾತಾಡ್ತಾರೆ, ಪಟಾಕಿ ಅನ್ನುವಂಥದ್ದು ನಿಮ್ಮ ಜೊತೆ ಸೇರ್ಕೊಳ್ಳುತ್ತೆ. ಇದು ಹೇಗೆ ಸಾಧ್ಯ? ಕೊರೋನಾ ಬಂದ ನಂತರ ಸ್ವಲ್ಪ ಎಕ್ಸಾಮ್ಸ್ ಲೇಟ್ ಆಯಿತು. ಎಕ್ಸಾಮ್ಸ್ ಬರೋಕ್ಕಿಂತ ಮೊದಲೊಂದು ಖಾಸಗಿ ಚಾನಲಲ್ಲಿ ವರ್ಕ್ ಮಾಡಿದೆ. ಸ್ವಲ್ಪ ಈ ಥರ ಇಂಟರ್ವ್ಯೂಸ್ ಅದೆಲ್ಲ ಮಾಡಿ ಅಲ್ಲಿಂದ ಇನ್ನೊಂದು ಚಾನಲಿಗೆ ಹೋದೆ, ಮುಕ್ತ ಚಾನಲ್. ಅಲ್ಲಿ ಕೂಡ ಸ್ವಲ್ಪ ಸಮಯ ಇದ್ದೆ. ಆಮೇಲೆ ಎಕ್ಸಾಮ್ಸ್ ಆಯಿತು. ಆಮೇಲೆ ವಾಟ್ ನೆಕ್ಸ್ಟ್, ಜಾಬಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡುವಂಥ ಹೊತ್ತಿನಲ್ಲಿ ಜಾಬ್ ಆಗಿರಲಿಲ್ಲ. ಬಿಕಾಸ್ ಕೊರೋನಾದ ಟೈಮ್, ಬೇಗ ಜಾಬ್ ಯಾರಿಗೂ ಕೂಡ ಆಗಿರಲಿಲ್ಲ. ಡಿಸಪಾಯಿಂಟ್ಮೆಂಟ್, ಆಳ್ವಾ ಸಿಗೋದಲ್ಲಿ ಕ್ಯಾಂಪಸ್ ಆಗ್ತಿತ್ತು, ಆದರೆ ಕೊರೋನಾ ಬಂತು, ಎಲ್ಲ ಹೋಯ್ತು ಅಂತ. ಸೊ ಆದ ನಂತರ ಈವೆಂಟ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು, ಸ್ವಲ್ಪ ಪ್ರಾರಂಭವಾಯಿತು. ಆದರೂ ಕೂಡ ಆ ಪ್ಯಾಂಡಮಿಕ್ ಸಿಚುವೇಷನಲ್ಲಿ ನೀವು ಹೇಳಿದ್ರಿ, ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಅನ್ನೋದು ತುಂಬ ಎಲ್ರಿಗೂ ಕೂಡ ಹತ್ತಿರ ಆಯಿತು ಅಂತ. ಪಟಾಕಿ ಅನ್ನುವಂಥ ಹೆಸರು, ಉಮೇಶ್ ಕೋಟೆ ಅನ್ನುವ ಪದ, ಉಮೇಶ್ ಅಣ್ಣನ ಒಂದು ಲೈವ್ ಕಾರ್ಯಕ್ರಮ, ಮಿಲಿಯನ್ ಗಟ್ಟಲೆ ವ್ಯೂಸ್ ಆಯಿತು. ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಅವ್ರು ಕರೆದಿದ್ರು MC ಅಂತ, ಅದು ಮದುವೆ ಫಂಕ್ಷನ್. ಅಲ್ಲಿಂದ ಅವರ ಒಂದು ಒಡನಾಟ, ಅಲ್ಲಿಂದ ಆ ಒಂದು ಲೈವ್ಗೆ ಹೋಗ್ತಾ ಅದೊಂದು ಜನಗಳ ಜೊತೆ ಮಾತನಾಡುವಂಥ ಒಂದು ವಿಚಾರ ಏನಿದೆ, ಅವರ ಕಮೆಂಟ್ಸ್ ಓದೋದು, ಅವರ ಒಂದು ಇಂಟರಾಕ್ಷನ್, ಜನಗಳು ಗುರುತಿಸಲಿಕ್ಕೆ ಇನ್ನಷ್ಟು ಪ್ರಾರಂಭ ಮಾಡಿದ್ರು. ಅದಕ್ಕೋಸ್ಕರ ಥ್ಯಾಂಕ್ ಯು ವೆರಿ ಮಚ್ ಉಮೇಶ್ ಅಣ್ಣ. ಅವತ್ತು ನೀವು ಕರೆದಕ್ಕೆ ಎಷ್ಟೋ ಜನರಿಗೆ ಸೌಮ್ಯ ಯಾರು ಅನ್ನೋದು ಗೊತ್ತಾಯಿತು, ಅದಕ್ಕೋಸ್ಕರ ಧನ್ಯವಾದಗಳು. ಅಲ್ಲಿನ ಒಂದು ಬಾಂಧವ್ಯ ಉಮೇಶ್ ಅಣ್ಣನ ಜೊತೆ, ಉಮೇಶ್ ಅಣ್ಣನ ಸಪ್ತಸ್ವರ ಟೀಮ್ನ ಜೊತೆ ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಓಕೆ, ಸೂಪರ್. ಸೊ ನಿಮಗೆ ಕೊರೋನಾ ಅನ್ನುವಂಥದ್ದು ಒಂದು ಕಡೆ ಎಫೆಕ್ಟ್ ಆದರೂ ಕೂಡ ಮತ್ತೊಂದು ಕಡೆ ದೇವರು ಒಂದು ಯಶಸ್ಸನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಗೆಜ್ಜೆಗಿರಿಯ ಒಂದು ಬಹುದೊಡ್ಡ ವೇದಿಕೆ, ಸಾಂಸ್ಕೃತಿಕ ವೇದಿಕೆ ಆಶೀರ್ವಾದದ ಬಳಿಕ ದೊಡ್ಡ ವೇದಿಕೆಗಳೇ ನಿಮ್ಮನ್ನು ಸ್ವಾಗತ ಮಾಡೋದಕ್ಕೆ ಪ್ರಾರಂಭಿಸಿದಂಥ ವಿಚಾರ ಇರುವಂಥದ್ದು. ಉಬಾರ್ ನೈಟ್ಸ್ ಆಗಿರ್ಬೋದು, ಅಂದರೆ ಕುಡ್ಲ ಪಿಲಿಪರ್ಬ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳು, ಅಂದರೆ ಕಲರ್ಫುಲ್ ಆಗಿ ಇಡೀ ಪ್ರಪಂಚ ನೋಡುವಂಥ ಕಾರ್ಯಕ್ರಮಗಳಲ್ಲಿ ಈ ಸೌಮ್ಯ ಕೋಟೆಯನ್ನು ಇರಬೇಕನ್ನುವಂಥ ಬೇಡಿಕೆ ಬರುತ್ತೆ, ಕರೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ ಒಂದೊಂದೇ ಕಾರ್ಯಕ್ರಮದ ಬಗ್ಗೆ. ಅಲ್ಲಿಂದ ನಾನು ವರ್ಕ್ ಮಾಡಲಿಕ್ಕೆ ಕಾಗ್ನಿಸೆಂಟ್ ಅನ್ನುವಂಥ MNC ಕಂಪನಿಯಲ್ಲಿ ವರ್ಕಲ್ಲಿದ್ದೆ. ವರ್ಕ್ ಫ್ರಮ್ ಹೋಮ್ ಇರಬೇಕಾದ್ರೆ ಈವೆಂಟ್ಸ್ ಬರ್ತಾ ಇತ್ತು. ಸ್ವಲ್ಪ ಎಸ್ಕೇಪ್ ಆಗಿ ಹೋಗಿ ಈವೆಂಟ್ ಮಾಡೋದು, ಪ್ಲಸ್ ನೈಟ್ ಈವೆಂಟ್ಸಿಗೆ ಈ ಥರ ಹೋಗ್ತಾ ಇತ್ತು. ಯಾವತ್ತೂ ಒಂದು ದಿನ ನೋಡಿದಂತಹ ಸ್ಟಾರ್ ನೈಟ್ ಅದು ನನ್ನ ಮಡಿಲಿಗೆ ಬರ್ತದಂತ ಯಾವತ್ತೂ ಕೂಡ ಕನಸಲ್ಲಿಯೂ ಕೂಡ ನೋಡಿರಲಿಲ್ಲ. ಯಾಕಂದರೆ 2021 ಆದಂತಹ ಕಾರ್ಯಕ್ರಮ ನಾನು ಮನೆಯಲ್ಲಿ ಕುತ್ಕೊಂಡು ಲೈವಲ್ಲಿ ನೋಡ್ತಿದ್ದೆ. ರೂಪೇಶ್ ಹಾಗೂ ಸೌಜನ್ಯ ಅವರ ನಿರೂಪಣೆಯಲ್ಲಿ ಆ ಕಾರ್ಯಕ್ರಮ ಹೋಗ್ತಿತ್ತು. ಅದು 2022 ನನ್ನ ಹತ್ರ ಬರ್ತದಂತೆ ಯಾವತ್ತೂ ಕೂಡ ಎನಿಸಿರಲಿಲ್ಲ. ಒಂದು ಕರೆ ಬರ್ತದೆ, ಪ್ರೀತಮ್ ಅನ್ನುವಂಥ ಕರೆ ಮಾಡಿ ಹೇಳ್ತಾರೆ, ಈ ಥರ ಒಂದು ಈವೆಂಟ್ ಉಂಟಂತ. ನಾನು ಹೌದಾ, ರೂಪೇಶ್ ಜೊತೆಗೆ ಮಾಡಬೇಕು, ರೂಪೇಶ್ ಶೆಟ್ಟಿ ಜೊತೆಗೆ ಮಾಡಬೇಕು. ಹೌದಾ, ನಂಗೆ ಗೊತ್ತಿಲ್ಲ ಏನು ಹೇಳಬೇಕು, ನಾ ಮಾಡ್ತೇನಾ ಇಲ್ವಾ ಎಂತ ಹೇಳಬೇಕಂತ ಗೊತ್ತಾಗ್ತಿಲ್ಲ.
ಬಟ್ ಓಕೆ ಆಯ್ತು, ಆದ್ರೂ ಕೂಡ ನಂಗೆ ಒಂದು ಕನ್ಫರ್ಮೇಶನ್ ಇಲ್ಲ ಇವರು ಏನ್ ಹೇಳ್ತಿದ್ದಾರೆ ಇದು ಹೌದಾ ನಿಜನಾ ಅಂತ. ಏನಾಯ್ತು ಅಂತ ಹೇಳ್ತೀನಿ. ನಿಮ್ಮ ಹತ್ರ ಒಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಹಲೋ, ಕರೆ ಕಟ್ಟಾಯ್ತು. ಮುಂದುವರಿಸಿ. ನಿಮಗೆ ಡೌಟ್ ಇತ್ತು, ಹೌದಾ ಅಲ್ವಾ, ನನಗೆ ಹೇಳಿದ್ರೆ ಇದು ಅಂತ. ಓಕೆ, ಏನಾಯ್ತು ಆಮೇಲೆ? ಅವಾಗ ಕಾಲ್ ಮಾಡಿ ಹೇಳಿದ್ರಲ್ಲ, ಆಮೇಲೆ ನಾನು ಓಕೆ ಅಂತ ಹೇಳಿದೆ, ಈ ಥರ ಇವೆಂಟ್ ಸ್ಟಾರ್ ನೈಟ್ 2022 ಮಾಡ್ತೇನೆ ಅಂತ. ಓಕೆ ಹೇಳಿದೆ. ಆದರೂ ಕೂಡ ನಾನು ನನ್ನ ಫ್ರೆಂಡ್ಸಿಗೆ ಕಾಲ್ ಮಾಡಿ ಈ ಥರ ಕಾಲ್ ಬಂತು, ಹೌದಾ ನಾನು ಮಾಡೋದು ಅಷ್ಟು ದೊಡ್ಡ ವೇದಿಕೆ, ಈಗಷ್ಟೇ ಒಂದು ಫೀಲ್ಡಿಗೆ ಬಂದು ಇನ್ನೂ ಕೂಡ ಹೆಸರು ಮಾಡಲಿಕ್ಕೆ ತುಂಬ ವರ್ಷ ಆಯ್ತು. ಆಗ ನಾನೊಂದು 2 ವರ್ಷ ಆದದ್ದಷ್ಟೇ, 2-2.5 ಫೀಲ್ಡಿಗೆ ಬಂತು. ಆಮೇಲೆ ಏನಾಯ್ತಂತ ಪೋಸ್ಟರ್ ಬಂತು. ಪೋಸ್ಟರನ್ನು ಅವರು ಕಳಿಸಿದಾಗ ನಾನು ಅವ್ರ ಹತ್ರ ಕೇಳ್ತಿದ್ದೇನೆ, ನಾನು ಇದನ್ನು ಪೋಸ್ಟ್ ಮಾಡಬೇಕಾ ಅಂತ. ಅಷ್ಟು ಒಂದು ಕನ್ಫ್ಯೂಷನಲ್ಲಿದ್ದೆವಾ ನಾನೇನಾ ಅಂತ. ಟೀಮ್ ದಕ್ಷಿಣ ಕಾಶಿ ನಮ್ಮ ಉಬಾರ್ನವರ ಒಂದು ಸಾರಥ್ಯದಲ್ಲಿ ಉಬಾರ್ ಸ್ಟಾರ್ ನೈಟ್ 2022 ಆಯಿತು. ಈಗ ಅದು ಉಬಾರ್ ಉತ್ಸವ ಈ ಸಲ ಆಗ್ತಾ ಉಂಟು. ಬೇರೆಯವರು ಅದ್ಭುತವಾದ ನಿರೂಪಕರ ಜೊತೆ ಆದರೆ 2022 ಮಾಡಿದಂಥ ಒಂದು ಅದು ನನ್ನ ಮರೆಯಲಾಗದ ಕ್ಷಣ. ನಮ್ಮ ಇವತ್ತಿನ ಬಿಗ್ ಬಾಸ್ ವಿನ್ನರ್ ರೂಪೇಶ್ ಶೆಟ್ಟಿ ಅವರು ಅದ್ಭುತವಾದಂತಹ ನಿರೂಪಕ, ಅವರ ಜೊತೆಗೆ ಮಾಡಿದಂಥದ್ದು ಒಂದು ಮೆಮೊರೇಬಲ್ ಮೂಮೆಂಟ್. ಅದು ಕಲೀಲಿಕ್ಕೆ ತುಂಬಾ ಸಿಕ್ಕಿತ್ತು. ಅವ್ರು ಮಾಡುವಂತಹ ಅವರ ಒಂದು ಡೆಡಿಕೇಶನ್ ಲೆವೆಲ್ ಅದು ನಾನು ಬೇರೆ ಯಾವ MC ಕೂಡ ನೋಡಲಿಲ್ಲ. ತುಂಬ ಪ್ರಿಪೇರ್ ಆಗಿರ್ಬೋದು ಅದು ಮಾಡುವಂತಹ ವಿಧಾನ. ಸೊ ಆ ಒಂದು ಸ್ಟೇಜ್ ಯಾವತ್ತೂ ಕೂಡ ಮನಸ್ಸಿಗೆ ಹತ್ತಿರವಾಗಿರ್ತದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟೀಮ್ ದಕ್ಷಿಣ ಕಾಶಿ ಆ್ಯಂಡ್ ಪ್ರೀತಮ್ ಅವರು ಫಸ್ಟ್ ಕಾಲ್ ಮಾಡಿದವರು. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಪಿಲಿ ಪರ್ಬ ನಮ್ಮ ಮಂಗಳೂರಿನ ಜನತೆಗೆ ಗೊತ್ತುಂಟು. ಈ ಸಲ ಆದಂತಹ ಕುಡ್ಲದ ಪಿಲಿ ಪರ್ಬ ವೇದವ್ಯಾಸ್ ಕಾಮತ್ ಅವರ ಒಂದು ಸಾರಥ್ಯದಲ್ಲಿ ಆದಂತಹ ಪಿಲಿ ಪರ್ಬ ಒಂದು 4 ಜನ ನಿರೂಪಕರ ಜೊತೆ ಹೋದಂತಹ ಒಂದು ಅದ್ಭುತವಾದಂತಹ ವೇದಿಕೆ. ನಮ್ಮ ಕದ್ರಿ ಕ್ರಿಕೆಟರ್ಸ್ ರಿಜಿಸ್ಟರ್ ಇದರ ಎಲ್ರಿಗೂ ಗೊತ್ತಿರ್ಬೋದು. ಜಗದೀಶ್ ಕದ್ರಿ ಒಂದು ಪ್ರತಿಭೆಯನ್ನು ಗುರುತಿಸಿ ಅವರ ಬೆನ್ನೆಲುಬಾಗಿ ತುಂಬ ಪ್ರತಿಭೆಗಳಿಗೆ ಅವರು ಬೆನ್ನೆಲುಬಾಗಿದ್ದಾರೆ. ಸ್ಪೆಷಲಿ ಆವತ್ತು ನನಗೂ ಕೂಡ ಕರೆ ಮಾಡಿ ಅವರೇ ಹೇಳಿದ್ದು, ಈ ಥರ ಉಂಟು ಸೌಮ್ಯ ಮನ್ಪಾರತ. ನನಗದು ಅಷ್ಟು ದೊಡ್ಡ ವೇದಿಕೆ ಆಗ್ತದೆ ಅಂತ ಖಂಡಿತವಾಗಿ ಗೊತ್ತಿರಲಿಲ್ಲ. ಅವತ್ತು ಆದಂಥ ಒಂದು ವಿಚಾರ ಒಂದು ಮಧ್ಯಾಹ್ನದ ಹೊತ್ತಿನಿಂದ ರಾತ್ರಿಯವರೆಗೆ ನಿರೂಪಣೆ ಮಾಡಿದ್ದೇನೆ. ಎಲ್ಲ MC ಜೊತೆ ಅವತ್ತು ನಾನು ಸ್ಟೇಜ್ ಶೇರ್ ಮಾಡಿದ್ದೇನೆ ಆ್ಯಕ್ಚುಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಜಗದೀಶ್ ಕದ್ರಿ ಅವರೇ. ಯಾಕಂದರೆ ಅವರ ಒಂದು ಸಪೋರ್ಟ್ ಇವತ್ತು ಕೂಡ ಇದೆ, ಮುಂದೆ ಕೂಡ ಇರ್ತದೆ. ಆ ಪ್ರತಿಭೆಯನ್ನು ಗುರುತಿಸಿ ಅಷ್ಟೊಂದು ದೊಡ್ಡ ವೇದಿಕೆಯನ್ನು ಕೊಟ್ಟದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅವರಿಗೂ ಒಂದು ನನ್ನ ಮನದಾಳದ ಧನ್ಯವಾದಗಳು. ಓಕೆ, ರೈಟ್. ಇನ್ನು ಕಾಪು ಭಾಗದಲ್ಲೂ ಕೂಡ ನಿಮಗೆ ಕಾಯಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂತೆ, ನೀವು ಬರಬೇಕು ಹೇಳಿ. ಈ ಸಲ ಕಾಪುನಲ್ಲಿ ಒಂದು ಕಾಪು ಬೀಚ್ ಫೆಸ್ಟ್ 2022 ಅಂತ ಕಡಲಾಯಿಸಿದಂಥ ಬಹುದೊಡ್ಡ 1.5 ಲಕ್ಷ ಜನ ಸೇರುವಂತಹ ಕಾರ್ಯಕ್ರಮ, 2 ದಿನದ ಕಾರ್ಯಕ್ರಮ. ಕಾಪುನಿಂದ ಒಬ್ಬರು ಮೆಸೇಜ್ ಮಾಡಿ ಕೇಳ್ತಾರೆ ಈ ಥರ ಈವೆಂಟ್ಸ್ ಉಂಟು ಅಂತ. ನಂಗೆ ಗೊತ್ತಿರಲಿಲ್ಲ ಅಷ್ಟು ದೊಡ್ಡ ಈವೆಂಟ್ ಅಂತ. ಆಮೇಲೆ ಕಾಲ್ ಬರ್ತದೆ ಅಂತ ಹೇಳ್ತಾರೆ. ಕಾಲ್ ಮಾಡಿ 1 ವೀಕಲ್ಲಿ ಹೇಳ್ತಾನೆ ಅಂತ ಹೇಳ್ತಾರೆ. ಕನ್ಫರ್ಮೇಷನ್ ಆಗಿರಲಿಲ್ಲ. ನನಗೆ ಬೇರೆ ಈವೆಂಟ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ನಾನು ಮತ್ತೆ ಕೇಳಿದೆ ಉಂಟಾ ಅಂತ. ಅವ್ರು ಹೇಳಿದ್ದು ಇವಾಗ ಕನ್ಫರ್ಮ್ ಆದದ್ದು ನಮ್ಮ ಫಂಕ್ಷನ್ ಉಂಟು, 2 ದಿನದ ಮಟ್ಟಿಗೆ ನಿಮ್ಮ ಡೇಟನ್ನು ಬ್ಲಾಕ್ ಮಾಡಿ ಅಂತ. 2 ದಿನದ ಕಾರ್ಯಕ್ರಮ, ಅಷ್ಟೊಂದು ಜನಸಾಗರ, ಅದ್ಭುತವಾದಂತಹ ರೆಸ್ಪಾನ್ಸು. ಅದೊಂದು 1.5 ಲ್ಯಾಕ್ ಜನ ಅವರ ಮುಂದೆ ಮಾಡೋದು. ಅಲ್ಲಿಂದ ಏನಾಯಿತು, ಉಡುಪಿ ಕಡೆ ನಾನು ಹೋಗ್ತಾ ಇದ್ದೆ. ತುಂಬ ಈವೆಂಟ್, ನಮ್ಮ ಬೆಟರ್ ವಿವ್ ಅಂತ ಈವೆಂಟ್ಸ್ ಇದ್ದರು. ಮ್ಯಾಂಗ್ಳೂರಿಗೆ ಹೋದರೆ ಇಲ್ಲಿ ನಮ್ಮ ದಿವಾಸ್ ಕೆಲವೊಂದು ಈವೆಂಟ್ ಮ್ಯಾನೇಜ್ಮೆಂಟ್ ಜೊತೆ ನಾನು ಹೋಗ್ತಿದ್ದೆ. ಈಗ ಆ ಕಡೆಯಿಂದ ಕೂಡ ಕರೆ ತುಂಬಾ ಬರ್ತದೆ ಈವೆಂಟ್ಸ್ಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಕಾಪು ಬೀಚ್ ಫೆಸ್ಟ್ನ ಎಲ್ಲ ಟೀಮ್ ಮೆಂಬರ್ಸ್ ಕೂಡ. ಇನ್ನೊಂದು ಮೆಮೊರೇಬಲ್ ನನ್ನ ಒಂದು ಲೈಫಿಗೆ ನಿಮ್ಮ ಒಂದು ಫಂಕ್ಷನ್ ಅನ್ನು ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ಎಸ್, ಮತ್ತೆ ಪ್ರಯತ್ನವನ್ನು ಮಾಡ್ಬೋದು. ಧ್ವನಿ ಕೇಳಿಸ್ತಾ ಇಲ್ಲ ತಮ್ಮದು. ಇನ್ನು ಯಾರಿಗೆಲ್ಲ ಜೊತೆಗೆ ಯಾರೆಲ್ಲ ನಿಮ್ಮ ಬದುಕಿಗೆ ಒಂದಷ್ಟು ಭರವಸೆಯಾಗಿ ನಿಮ್ಮ ಜೊತೆ ನಿಂತರು ಅಂತ? ಮೊದಲನೇದಾಗಿ ಹೇಳಬೇಕಾದ್ರೆ ನನ್ನ ಅಪ್ಪ ಅಮ್ಮ ಯಾವತ್ತಿದ್ರೂ ಕೂಡ ಅದು ಫಸ್ಟ್ ಪ್ಲೇಸ್. ಯಾಕಂದರೆ ಅವರು ಇವತ್ತು ನಾನು ಬಿಟ್ಟಿದ್ದಕ್ಕೆ ಒಂದು ಹೆಣ್ಣು ಮಗಳು ಮನೆಯಿಂದ ಹೊರಗೋಗಿ ಏನೋ ಮಾಡ್ತಿದ್ದಾಳೆ. ಸಮಾಜ ಗೊತ್ತುಂಟಲ್ಲ ಯಾವ ರೀತಿ ಹೆಣ್ಣು ಮಗಳು ಮನೆಯಿಂದ ಹೊರಗೋಗೋದಾದ್ರೆ ಎಷ್ಟೋ ಕಷ್ಟಗಳಿರ್ತದೆ. ಅದರದನ್ನೆಲ್ಲ ಬಿಟ್ಟು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇವತ್ತಿಗೂ ಕೂಡ ನಾನು ಬರಬೇಕಾದ್ರೆ, ಕೆಲವೊಂದು ದೂರದಿಂದ ಬರಬೇಕಾದ್ರೆ 11 ಗಂಟೆ 12 ಗಂಟೆ 1.5 ಗಂಟೆ ತನಕ ಆಗ್ತದೆ. ಕಾದು ಕೂತ್ಕೊಳ್ತಾರೆ ಅರ್ಧ ನಿದ್ರೆಯಲ್ಲಿ. ಕೆಲವೊಂದು ಸಲ ಅಪ್ಪ ಪಾಪ ಮಲಗುದಿಲ್ಲ. ಅಪ್ಪನಿಗೆ ಆ್ಯಕ್ಚುಲಿ ಅಮ್ಮನಿಗಿಂತಲೂ ಅಪ್ಪನಿಗೆ ತುಂಬ ಇಷ್ಟ ಮಗಳಂದರೆ. ಸೊ ಬಂದು ಕರ್ಕೊಂಡು ಹೋಗೋದು ಎಲ್ಲ ಕೂಡ. ಅದರ ಜೊತೆಗೆ ನಾನು ಹೇಳಿದೆ, ಅವರ ಒಂದು ಸಪೋರ್ಟು ಖಂಡಿತವಾಗಿ ಅದು ಪ್ರೈಸ್ಲೆಸ್. ಅದರ ಜೊತೆಗೆ ನನ್ನ ಫ್ರೆಂಡ್ಸ್
ನಾನು ಹೇಳಿದೆ ಟೀಮ್ ಮಜಾ ಅಂತ, ನೀವು ಮತ್ತೆ ಮಾತಾಡುವ ಅಂತ ಹೇಳಿದ್ದು. ಈಗ ಹೇಳಲೇಬೇಕು ಈ ಒಂದು ವಿಚಾರ. ಎಲ್ಲ ನನ್ನ ಒಂದು ಇಂಡಿವಿಜುವಲ್ ಫ್ರೆಂಡ್ಸ್, ಒಂದೊಂದು ಭಾಗದಲ್ಲಿ ಸಿಕ್ಕಂತಹ ಫ್ರೆಂಡ್ಸ್, ಆದರೆ ಇವತ್ತು ನನ್ನ ಒಂದು ಎರಡನೇ ಫ್ಯಾಮಿಲಿಯಾಗಿ ನಿಂತಿದ್ದಾರೆ. ಫ್ಯಾಮಿಲಿ ನಮ್ಮ ಕುಟುಂಬಸ್ಥರು ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಇಲ್ವೋ ಗೊತ್ತಿಲ್ಲ, ಅಪ್ಪ ಅಮ್ಮ ಬಿಟ್ಟು, ಬೇರೆ ಅಜ್ಜಿ ಮನೆಯವರೆಲ್ಲ ಬಿಟ್ಟು. ಆದರೆ ಈ ಒಂದು ಫ್ರೆಂಡ್ಸ್ ಗ್ರೂಪ್ ಹೇಗಿದೆ ಅಂತ ಹೇಳಿದರೆ, ನನಗೊಂದು ವೇಳೆ ಇವೆಂಟಿಂದ ಕರ್ಕೊಂಡು ಬರಬೇಕಂತ ಹೇಳಿದರೆ ಅಲ್ಲಿ ಫ್ರೆಂಡ್ಸ್ ರೆಡಿ ಇರ್ತಾರೆ, ಅಥವಾ ಅಲ್ಲಿ ಹತ್ತಿರದಲ್ಲಿದ್ದರೆ ಅವರ ಮನೆಯಲ್ಲಿ ನಾನು ಸ್ಟೇ ಆಗಬೇಕಾದ್ರೆ ನನ್ನ ಫ್ರೆಂಡ್ಸ್ ಅವರ ಮನೇಲಿ ಹೋಗಿ ಸ್ಟೇ ಆಗ್ತೀನಿ. ಪಿ ಜಿಯಲ್ಲಾದರೆ ಅವರ ಪಿ ಜಿಯಲ್ಲಿ ಕೇಳಿ ಕೊಡ್ತಾರೆ. ಹೀಗಾಗಿ ಆ ಒಂದು ಫ್ರೆಂಡ್ಸ್ ಗ್ಯಾಂಗ್ ಏನಿದೆ ಅದೊಂದು ಫ್ಯಾಮಿಲಿಯಾಗಿ ಹೋಗಿದೆ. ಆ ಫ್ಯಾಮಿಲಿ ನನ್ನ ಜೊತೆ ಯಾವತ್ತೂ ಕೂಡ ಇರ್ತದೆ, ಕಷ್ಟದಲ್ಲಿ ಸುಖದಲ್ಲಿ ಎಲ್ಲ ಜೊತೆ ಇರ್ತದೆ ಅನ್ನುವಂಥ ಒಂದು ಆಶಯ. ಅದರಲ್ಲೂ ಕೂಡ ಕೆಲವರು ಕಲಾವಿದರಿದ್ದಾರೆ, ಕೆಲವರು ಕಲಾವಿದರಲ್ಲ, ಎಲ್ರಿಗೂ ಕೂಡ ಒಂದು ಬಣ್ಣದ ಬದುಕಿನ ಜೊತೆಗೆ ಕಾಮನ್ ವ್ಯಕ್ತಿಗಳ ಗುಂಪದು. ಆದರೆ ಅದೊಂದು ಫ್ಯಾಮಿಲಿ, ಆ ಬಾಂಡಿಂಗ್ ತುಂಬ ಹತ್ತಿರಕ್ಕಿದೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಒಂದು ಗ್ರೂಪಲ್ಲಿ ಯಾರೆಲ್ಲ ಇದ್ದೀರಾ, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಸೊ ಬದುಕಿಗೊಂದು ಧೈರ್ಯವನ್ನೇ ಕೊಟ್ಟು ಬಿಟ್ಟಿದ್ದಾರೆ, ಸೋಲಾಗಲಿ ಗೆಲುವಾಗಲಿ ನಾವಿದ್ದೀವಿ. ಸೊ ರೈಟ್. ಸೊ ಇನ್ನು ಕಲಾವಿದರು ಒಂದಷ್ಟು ಜನ ನನಗೆ ಅವಕಾಶಗಳಿಲ್ಲ, ಅವಕಾಶಗಳು ಸಿಗ್ತಾ ಆಗಿಲ್ಲ, ಅಥವಾ ಇಷ್ಟೇನ ನಮ್ಮ ಬದುಕು, ಅಥವಾ ಇಷ್ಟೇನ ನನ್ನ ಪ್ರತಿಭೆ, ನನಗೆ ಇಷ್ಟೇನ ಅವಕಾಶ ಅನ್ನುವಂಥ ಏನಾದರೂ ಗೊಂದಲ ಅಥವಾ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಬೇಸರಗಳಿರ್ಬೋದು. ಸೊ ಅಂಥ ಕಲಾವಿದರಿಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ಒಮ್ಮೆ ನಾವು ಒಂದು ನಮ್ಮಲ್ಲಿ ಪ್ರತಿಭೆ ಇದೆ ಅನ್ನುವಂಥ ವಿಚಾರ ಗೊತ್ತಾದ ತಕ್ಷಣ ನಮ್ಮಲ್ಲಿ ಕನ್ಫ್ಯೂಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ನಾವು ಆ ಪ್ಯಾಷನನ್ನು ಫಾಲೋ ಮಾಡಬೇಕಾದ್ರೆ ನಾವು ಕಲ್ತಂತಹ ವಿಚಾರದ ಜೊತೆಗೆ ಹೋಗ್ಬೇಕನ್ನುವಂಥದ್ದು. ಅವಕಾಶ ಇಲ್ಲ ಅನ್ನುವಂಥದ್ದು ಕೆಲವರಿಗೆ ಆಗಿರ್ಬೋದು, ಅದು ಫಸ್ಟ್ ನಮಗೂ ಕೂಡ ಆಗಿರ್ತೀವಿ ಖಂಡಿತವಾಗಿಯೂ ಕೂಡ. ಆದರೆ ಒಂದು ಸಲ ನಮಗೆ ಅವಕಾಶ, ಸಣ್ಣ ಅವಕಾಶ ಸಿಕ್ಕಿದ್ರೂ ಕೂಡ ಅದನ್ನು ಉಪಯೋಗ ಪಡಿಸ್ಕೊಳ್ಬೇಕು. ಆ ಒಂದು ಸಣ್ಣ ಅವಕಾಶ ನಮ್ಮ ಜೀವನದ ಅತಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗ್ಬೋದು. ಯಾಕಂದರೆ ನಾವು ಈಗ ದೊಡ್ಡ ದೊಡ್ಡ ವೇದಿಕೆಯನ್ನು ನೋಡ್ತೇವೆ, ಈಗ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ದೊಡ್ಡ ದೊಡ್ಡ ವೇದಿಕೆಯಲ್ಲಿ ನೋಡಿದಾಗ ನಮಗೂ ಕೂಡ ಅದೇ ವೇದಿಕೆ ಬೇಕು, ಅಷ್ಟೇ ಒಂದು ನೇಮ್ ಫೇಮ್ ಬೇಕು ಅನ್ನೋದು ತಪ್ಪು. ನಾವು ಶುರು ಮಾಡಬೇಕಾದ್ರೆ ಒಂದು ಸಣ್ಣ ಮೆಟ್ಟಿಲಿನಿಂದ ಶುರು ಮಾಡಿದರೆ ಆ ಎತ್ತರದ ಮೆಟ್ಟಿಲು ನಮಗೋಸ್ಕರ ಕಾಯ್ತಾಕುವುದಿರುತ್ತೆ. ಹಾಗಾಗಿ ಸಣ್ಣದಿಂದ ನಾವು ಶುರು ಮಾಡುವ, ಖಂಡಿತವಾಗಿ ಒಂದಲ್ಲ ಒಂದು ದಿನ ಆ ಎತ್ತರದ ಮೆಟ್ಟಿಲಿಗೆ ಹೋಗ್ತೇವೆ ನಾವು. ಸೌಮ್ಯ ಅವರು ತುಂಬಾ ಖುಷಿ ಪಡಿಸ್ತಾರೆ, ಎಲ್ಲರೂ ಖುಷಿಯಾಗಿರಬೇಕು ಅನ್ನೋದನ್ನು ಬಯಸ್ತಾರೆ ಕೂಡ. ಈವೆಂಟ್ಗಳಲ್ಲಿ ಎಲ್ಲರನ್ನು ಕೂಡ ನಗಿಸುವಂಥ ಒಳ್ಳೆ ಪಟಾಕಿ ಥರ ಮಾತನಾಡುವಂಥ ಒಬ್ಬ ಆ್ಯಂಕರ್. ಸೊ ಮನಸ್ಸಲ್ಲಿ ಯಾವುದೋ ಒಂದು ವಿಚಾರಕ್ಕೆ ತುಂಬಾ ನೋವಿದೆ, ಮನಸ್ಸಿಗೆ ಯಾವತ್ತೂ ಕೂಡ ಒಂದು ವಿಚಾರ ಕಾಡ್ತಾ ಇರುತ್ತೆ, ತುಂಬ ನೋವನ್ನು ಕೊಡುವಂಥ ಒಂದು ನೆನಪು ಹಾಗೆ ಇದೆ, ಅಥವಾ ಒಂದು ಘಟನೆ ಇದೆ, ಅಂಥದ್ದು ಏನಾದರೂ ಇದೆಯಾ ನಿಮ್ಮ ಜೀವನ? ಆ ಥರ ಅಂದರೆ ಪರ್ಟಿಕ್ಯುಲರ್ ಆಗಿ ನೆನಪಿಲ್ಲ. ಆದರೆ 1 ವರ್ಷ ಮೊದಲು ನನ್ನ ಅಜ್ಜ ತೀರಿ ಹೋದ್ರು. ಅಜ್ಜ ಹೇಗಿದ್ರು ಅಂದರೆ, ಅವರು ನಾನೀಗ ಅಜ್ಜಿ ಮನೆಯಲ್ಲಿ, ಈಗ ಇವತ್ತು ಅಜ್ಜಿ ಮನೆಯಲ್ಲಿ ನೋಡ್ತಾ ಇದ್ದಾರೆ, ಮೇ ಬಿ ಅವ್ರು ಇರ್ತಿದ್ರು, ಅವರು ಕೂಡ ನೋಡ್ತಿದ್ರು, ಟಿ ವಿಯಲ್ಲಿ ನೋಡಿ ತುಂಬ ಸಂತೋಷ ಪಡ್ತಾಯಿದ್ರು. ಆದರೆ ನಂಗೊಂದು ಆಸೆ ಇತ್ತು, ನನ್ನ ಒಂದು ಮದುವೆ ಅಥವಾ ಯಾವುದೋ ಒಂದು ನನ್ನ ಪರ್ಸ್ನಲ್ ಫಂಕ್ಷನ್ ಆಗೋ ತನಕ ಅವ್ರು ಇರಬೇಕಿತ್ತು, ಅವ್ರು ಇರ್ತಿದ್ರೆ ಈ ಥರ ಆಗ್ತಿತ್ತು. ನಾನು ಚಿಕ್ಕಂದಿಂದ ಅವ್ರಿಗೆ ಹೇಳ್ತಿದ್ದೆ, ಲೈಕ್ ನನ್ನ ಮದುವೆ ಟೈಮಲ್ಲಿ ನಾನು ನಿಮಗೆಲ್ಲ ಜೀನ್ಸೇ ಹಾಕಿಟ್ಟಿದ್ದು, ಆ ಥರ ಎಲ್ಲ ನಮ್ಮ ಬಾಂಡಿಂಗ್ ತುಂಬ ಒಳ್ಳೆಯದಿತ್ತು. ಆದರೆ ಅಜ್ಜ ಅವತ್ತು ಅದು ಹೆಲ್ತ್ ಇಶ್ಯೂವಿಂದ ಇದಾದ ತಕ್ಷಣ ಏನಾಯ್ತು ಅಂತ ಹೇಳಿದರೆ, ಅವರಿವತ್ತು ಇಲ್ಲ ಅನ್ನೋ, ಈಗಲೂ ಕೂಡ ಅಜ್ಜಿ ಮನೆಯಲ್ಲಿ ನಂಗೆ ಒಂದು ದಿನ ಕೂತ್ಕೊಳ್ಳಿಕ್ಕೆ ಮನಸ್ಸಾಗೋದಿಲ್ಲ, ಜಸ್ಟ್ ಬಿಕಾಸ್ ಅಜ್ಜ ನಮ್ಮ ಜೊತೆ ಇಲ್ಲ ಅಂತದ್ದು. ಅದು ಒಂದು ವಿಚಾರ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ. ಅಪ್ಪಿ ಏನಾದರೂ ನಾನು ಗೊತ್ತಿದ್ದು ಕೆಲವೊಂದು ಸಲ ನಾವು ಅಪ್ಪ ಅಮ್ಮನಿಗೆ ಹಿಂದಿರುಗಿ ಮಾತಾಡೋದು, ಆ ಥರ ಎಲ್ಲ ಸಣ್ಣದಿರಬೇಕಾದ್ರೆ ತುಂಬ ಆಗ್ತದೆ. ಅಂಥ ಒಂದು ವಿಚಾರದಿಂದ ನನ್ನಿಂದಾಗಿ ಏನಾದರೂ ತುಂಬ ಹರ್ಟ್ ಆಗಿದ್ದದು ಅಪ್ಪ ಅಮ್ಮ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು. ಅದಕ್ಕೊಂದು ಸಾರಿ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಸಾರಿ. ಸೂಪರ್. ಸೊ ತುಂಬ ಪಾಪ ಇದ್ದಂಥ ಸೌಮ್ಯ ಒಮ್ಮೆ ರೌಡಿಯಾಗಿ ಆ ಬಳಿಕ ಇವಾಗ ತುಂಬ ಪಾಪ ಆಗಿದ್ದಾರೆ ಅಂತ ಹೌದಾ? ಹೌದು. ಯಾಕೋಸ್ಕರ ಪಾಪ ಆದ್ರೆ ಅಂದರೆ ಏಜ್ ಅಂತ ಹೇಳ್ತೀನಿ. ಮೇ ಬಿ ಆ ಏಜಲ್ಲಿ ಆ ಥರ ಇಲ್ಲ, ಸ್ವಲ್ಪ ಬೇಡ, ಹುಡುಗರನ್ನ ಕಂಡ್ರೆ ಆಗಲ್ಲ ಅಥವಾ ಹುಡುಗಿರನ್ನ ಕಂಡ್ರೆ ಲೈಕ್ ಆ ಥರ ಒಂದಿರ್ತದೆ, ಅವ್ರನ್ನ ಕಂಡ್ರೆ ನಮ್ಗೆ ಆಗಲ್ಲ ಅಂತ. ಆದರೆ ಕೆಲವೊಂದು ಸಲ ಮೆಚುರಿಟಿ ಅನ್ನೋದು ಬರಲಿಕ್ಕೆ ಸ್ವಲ್ಪ ಶುರುವಾಗ್ತದೆ ಒಂದು ಹೈಸ್ಕೂಲ್ನ ನಂತರ. ಆ ಮೆಚುರಿಟಿ ಬದಲಾವಣೆ ಬಂತು. ಓಕೆ, ಇನ್ನು ಮುಂದಿನ ಕನಸು ಏನಿದೆ? ಕನಸು ಒಂದು MNCಯಲ್ಲಿ ಜಾಬ್ ಮಾಡ್ತಿದ್ದೆ, ಈಗ ಕ್ವಿಟ್ ಮಾಡಿ ಈಗ ಇವೆಂಟ್ಸ್ನ ಕಡೆ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೇನೆ. ಎತ್ತರದ ಒಂದು ವೇದಿಕೆ ಸಿಗಬೇಕನ್ನೋದು ಎಲ್ರಿಗೂ ಕೂಡ ಈಗ ಸಿಗಲಿಲ್ಲ ಅಂತಲ್ಲ, ಯಾಕಂದರೆ ಅದನ್ನು ನಾವು ದೂರವಾಗಿಲ್ಲ, ಯಾಕಂದರೆ ಖಂಡಿತವಾಗಿ ಸಿಕ್ಕಿದೆ, ಅದಕ್ಕೋಸ್ಕರ ಧನ್ಯವಾದಗಳು. ಆದರೆ ಇನ್ನಷ್ಟು ವೇದಿಕೆ ಸಿಗಲಿ, ಅದರ ಜೊತೆಗೆ ಕೆಲವೊಂದು ವಿಚಾರಗಳು ಅಂದರೆ ಅಪ್ಪ ಅಮ್ಮನ ಒಂದು ಕೆಲವೊಂದು ಕನಸನ್ನು ನನಸು ಮಾಡೋದು, ಜೊತೆಗೆ
ಒಂದು ಒಳ್ಳೆಯ ಇನ್ನೊಂದು ಯಾವುದಾದ್ರೂ ಕೆಲಸದ್ದು ಮೇ ಬಿ MNC ಆಗಿರ್ಬೋದು ಅಥವಾ ನಿರೂಪಣಾ ಕ್ಷೇತ್ರದಲ್ಲೂ ಕೂಡ ಆಗಿರ್ಬೋದು, ಅದರ ಜೊತೆಗೆ ಮುಂದುವರಿಯುವುದು. ಜೊತೆಗೆ ಕೆಲವೊಂದು ನಮ್ಮದೇ ಆದಂತಹ ವಿಶ್ಗಳಿರುತ್ತೆ, ಅದನ್ನು ನಾವು ಪೂರೈಸಬೇಕು. ಆ ಒಂದು ನಮ್ಮ ಮನಸ್ಸಲ್ಲಿ ಏನಿದೆ ಅದರ ಜೊತೆಗೆ ನಾವು ಬೆಳೆದು ಬಂದಂತಹ ಹಾದಿಯಲ್ಲಿ ಯಾರು ನಮ್ಮ ಹಿಂದೆ ಇರ್ತಾರ ಅವರಿಗೆ ನಮ್ಮಿಂದ ಆದಷ್ಟು ಸಹಾಯ. ಸೂಪರ್. ಜೊತೆಗೆ ಅಂತಾನೆ ಎಲ್ಲರನ್ನ ಜೊತೆಗೆ ಕೊಂಡೋಗ್ಬೇಕು, ಎಲ್ಲರ ಜೊತೆಗೂ ಬದುಕಬೇಕು, ಎಲ್ಲದರ ಜೊತೆಗೆ ನಾನು ಇರಬೇಕನ್ನುವಂಥ ಮನಸ್ಸು ನಿಮ್ಮದಾಗಿದೆ. ಹಾಗಾಗಿ ನೀವು ಜೊತೆಗೆ ಹೇಳಿದಂಥ ಎಲ್ಲ ಜೊತೆಗಳು ನಿಮ್ಮದಾಗಲಿ, ಜೊತೆಗೆ ಬದುಕಿನಲ್ಲಿ ಮತ್ತಷ್ಟು ಖುಷಿ ಸಂತಸ ಅನ್ನುವಂಥದ್ದು ಸಿಗಲಿ, ಗೆಲುವಿನ ಮೆಟ್ಟಿಲುಗಳು ಅನ್ನುವಂಥದ್ದು ಸಿಗ್ತಾನೆ ಹೋಗಲಿ, ನಿಮ್ಮ ಸಾಧನೆ ಅನ್ನುವಂಥದ್ದು ಮತ್ತಷ್ಟು ಉತ್ತುಂಗಕ್ಕೆ ಏರಲಿ ಅನ್ನುವಂಥ ಶುಭಾಶಯಗಳ ಜೊತೆಗೆ ಸ್ಪಂದನ ವಾಹಿನಿಯ ಪ್ರತಿಭೆಯ ಪ್ರತಿ ಹೆಜ್ಜೆ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಮನದಾಳದ ಮಾತನಾಡಿದ್ದೀರಾ. ನಿಮಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಈ ಸ್ಪಂದನ ವಾಹಿನಿಯ ಎಲ್ಲ ಟೀಮ್ನವ್ರಿಗೂ ಕೂಡ ನನ್ನ ಕಡೆಯಿಂದ ಮನದಾಳದ ಧನ್ಯವಾದಗಳು. ಯಾಕಂದರೆ ಈ ಒಂದು ವೇದಿಕೆಯಲ್ಲಿ ನನ್ನ ಮನಸ್ಸಿನ ಮಾತನ್ನು ಹಂಚ್ಕೊಳ್ಳಿಕ್ಕೆ ನೀವು ನನಗೊಂದು ಅವಕಾಶ ನೀಡಿದ್ದೀರಿ, ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಕುಮಾರ್ ಬಿಟ್ಲ ನಿಮಗೂ ಕೂಡ ಧನ್ಯವಾದಗಳು. ಹಾಗೆಯೇ ಯಾರೆಲ್ಲ ಕಾಲ್ ಮಾಡಿದ್ರಿ, ಈ ಒಂದು ಕಾರ್ಯಕ್ರಮ ಯಾರೆಲ್ಲ ನೋಡ್ತಾ ಇದ್ದೀರಾ, ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಹೀಗೇನೇ ಇರಲಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು. ಓಕೆ, ಧನ್ಯವಾದ. ವೀಕ್ಷಕರೇ, ನೋಡಿದ್ರಲ್ಲ, ಸೌಮ್ಯ ಕೋಟ್ಯಾನ್ ಅನ್ನುವಂಥ ಪ್ರತಿಭೆ ಗ್ರಾಮೀಣ ಪ್ರದೇಶ ಬಡ ಕುಟುಂಬದಲ್ಲಿ ಹುಟ್ಟಿ ಆ ಬಳಿಕ ಸವಾಲಿನ ಜೊತೆಗೇನೆ ಬೆಳೆದು ತನ್ನ ಪ್ರತಿಭೆಯನ್ನು ಯಾವ ರೀತಿಯಲ್ಲಿ ಪ್ರಕಾಶಿಸ್ತಾ ಪ್ರಜ್ವಲಿಸ್ತಾ ಈ ಒಂದು ಸಾಂಸ್ಕೃತಿಕ ರಂಗದಲ್ಲಿ ಬೆಳೆದು ನಿಲ್ತಾ ಇದ್ದಾರೆ. ಯಶಸ್ಸಿನ ಓಟ ಅನ್ನುವಂಥದ್ದು ಮುಂದುವರಿತಾ ಇದೆ. ಅವರ ಮನೆಯವರ, ಅವರ ಸ್ನೇಹಿತರ, ಹಾಗೇನೆ ಅವರನ್ನು ಪ್ರೀತಿಸಿ ಬೆಂಬಲಿಸುವಂಥ ಜನರ, ಕಲಾಭಿಮಾನಿಗಳ ಪ್ರೀತಿ ಜೊತೆ ಅವರ ಬದುಕು ಸಾಗ್ತಾ ಇದೆ. ಮತ್ತಷ್ಟು ಯಶಸ್ಸು ಸಿಗುತ್ತೆ. ಇಂತಹ ಪ್ರಯತ್ನಗಳಿರಬೇಕು. ಇದೇ ರೀತಿಯ ಮನೆಯವರ ಪ್ರೋತ್ಸಾಹ ಅನ್ನುವಂಥದ್ದು ಜೊತೆಗಿರಬೇಕು. ಅಂತಹ ಪ್ರೋತ್ಸಾಹಗಳು ಸಿಕ್ಕಾಗ ಪ್ರತಿಯೊಬ್ಬ ಪ್ರತಿಭೆಯೂ ಕೂಡ ಸಾಧನೆಯ ಶಿಖರವನ್ನು ಏರುವುದಕ್ಕೆ ಪ್ರಯತ್ನವನ್ನು ಮಾಡ್ಬೋದು. ಅಂಥ ಅವಕಾಶ ಎಲ್ಲರದ್ದು ಕೂಡ ಆಗಿರಲಿ ಅನ್ನುವಂಥ ಆಶಯದ ಜೊತೆಗೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ TV.